ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ ಬಾರೋ ಬಾರೋ ನಿನ್ನ ಮೊಗ ತೋರೋ ನಿನ್ನ ಸರಿಯಾರು ಜಗದರ ಕೃಷ್ಣನೇ ಬಾರೋ ನಿನ್ನ ಮೊಗ ತೋರೋ ನಿನ್ನ ಸರಿಯಾರು ಜಗದರ ಕೃಷ್ಣನೇ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ ಅಂದುಗ ಕಡಗವು ಕಾಲಂದುಗೆ ಕಿರುಗೆಜ್ಜೆ ಧಿಮಿ 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 ಧಿಮಿರೆನುತ ಕೃಷ್ಣ ಅಂದುಗ ಕಡಗವು ಕಾಲಂದುಗೆ ಕಿರುಗೆಜ್ಜೆ ಧಿಮ್ ಧಿಮಿ 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 ಧಿಮಿರೆನುತ ಪೊಂಗೊಳಲ ನೋದುತ ಬಾರಯ್ಯ ಪೊಂಗೊಳಲ ನೋದುತ ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ ಕಂಕಣ ಕರದಲ್ಲಿ ಹೊನ್ನುಂಗುರ ಹೊಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನುತ ಕಂಕಣ ಕರದಲ್ಲಿ ಹೊನ್ನುಂಗುರ ಹೊಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನುತ ಪೊಂಗೊಳಲ ನೋದುತ ಬಾರಯ್ಯ ಬಾರೋ ಕೃಷ್ಣಯ್ಯ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ಸದಲು ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ಇದ್ದಂತಹ ನಮ್ಮ ರವಿಶಂಕರ್ ಸರ್ ಅವರಿಗೆ ವಂದನೆಗಳು. ಈಗ ಬಂದಂತಹ ಅತಿಥಿಗಳನ್ನ ಸ್ವಾಗತಿಸಿ ಗೌರವಿಸಲಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಶ್ರೀಯುತ ಕೃಷ್ಣಶಾಸ್ತ್ರಿ ಸರ್ ಅವರು. ಶಾಲೆಯ ಸಭಾಂಗಣದಲ್ಲಿ ಕನಕ ತತ್ವಚಿಂತನ ಪ್ರಚಾರೋಪನ್ಯಾಸ ಮಾಲಿಕೆಯಲ್ಲಿ ಕನಕಾಭಿಯಾನ ಎಂಬ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಈ ಸಭಾಂಗಣದಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಲಿರುವವರು ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿ.ಕೆ, ಕುಲಸಚಿವರು, ಮಂಗಳೂರು ವಿಶ್ವವಿದ್ಯಾನಿಲಯ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಲಿರುವವರು ಶ್ರೀಮತಿ ಕುಶಾಲತಾ, ಮುಖ್ಯೋಪಾಧ್ಯಾಯಿನಿ, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಅರೇಕಳ. ಇವನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಶಾಲೆಯ ಬೆನ್ನೆಲುಬಾದಂತಹ ಉಭಯ ಶಾಲೆಯ ಸಂಚಾಲಕರಾದಂತಹ ಜಯರಾಮ ಆಳು ಕೋಡಾರ್ ಇವರನ್ನು ಕೂಡ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹೀಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿರುವವರು ಪ್ರೊಫೆಸರ್ ಪ್ರಶಾಂತ್ ನಾಯಕ್, ಸಂಯೋಜಕರು, ಮಂಗಳೂರು ವಿಶ್ವವಿದ್ಯಾನಿಲಯ ಶಾಲಾ ದತ್ತು ಸ್ವೀಕಾರ ಯೋಜನೆ. ಇವರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಡ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಗೌರವ ಅತಿಥಿಯಾಗಿ ಉಪಸ್ಥಿತರಿರುವವರು
ಡಾಕ್ಟರ್ ಸಬಿತಾ, ನೋಡಲ್ ಅಧಿಕಾರಿ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ, ಇವನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೈಗೊಳ್ಳುವ ಒಂದು ಅಭಿಯಾನ. ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಸದಾ ಮಾರ್ಗದರ್ಶನವನ್ನು ಮಾಡ್ತಾ ಇರುವ ನಮ್ಮ ಕುಲಸಚಿವರು ಆಗಮಿಸಿರುವುದು. ಸರ್ ಕಿಶೋರ್ ಕುಮಾರ್ ಸಿ ಕೆ ಅವರವರ ಪರಿಚಯ ನಿಮಗೆ ಈಗಾಗಲೇ ಆಗಿದೆ, ಅವರ ಮಾತುಗಳನ್ನು ಕೂಡ ನೀವು ಕೇಳಿದ್ದೀರಿ. ಬಹಳ ಕ್ರಿಯಾಶೀಲವಾಗಿ ಮತ್ತು ಶಿಸ್ತುಬದ್ಧವಾಗಿ ಎಲ್ಲ ಆಡಳಿತದ ಕೆಲಸಗಳನ್ನು ವಿಶ್ವವಿದ್ಯಾಲಯ ನಡೆಸ್ತಾ ಇರುವ ನಾಡಿನ ಪ್ರಸಿದ್ಧ ಕ್ರೀಡಾಪಟುಗಳನ್ನು ರೂಪಿಸಿದ ರಾಜ್ಯ ಮಟ್ಟ, ರಾಷ್ಟ್ರಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ಸಿದ್ಧಗೊಳಿಸಿದ, ಅವರನ್ನು ಮಾರ್ಗದರ್ಶನ ಮಾಡಿ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಬರುವ ಹಾಗೆ ಮಾಡಿದಂಥ ಹಿರಿಯರು ಇವತ್ತು ಬಂದಿದ್ದಾರೆ. ನಮ್ಗೆ ಖುಷಿಯಾಗಿದೆ. ಅವರ ಭಾವಚಿತ್ರ ನೋಡಿದರೆ ಸಾಕಾಗಲ್ಲ. ಅವರ ವ್ಯಕ್ತಿತ್ವದ ಭಾವ ಏನು, ಅವರ ವ್ಯಕ್ತಿತ್ವದ ಮಹತ್ವ ಏನು, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕನಕದಾಸರು, ನೀವು ಈಗಾಗಲೇ ಸರ್ ಬಹಳ ಸೊಗಸಾಗಿ ರವಿಶಂಕರ್ ಸರ್ ಒಂದು ಕೀರ್ತನೆಯನ್ನು ಹಾಡಿದರು. ಕನಕದಾಸರು ಬರೆದ ಕೀರ್ತನೆ. ನೀವು ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ಈ ಪದ್ಯ ಕೇಳಿದಿರಲ್ಲ, ಕನಕದಾಸರ ರಚನೆ. ಮಧುಕರ ವೃತ್ತಿ ಎನ್ನೋದು, ಈ ಥರದ ನೂರಾರು ಕೀರ್ತನೆಗಳನ್ನು ರಚಿಸಿದ ಒಬ್ಬರು ಸಂತ, ಒಬ್ಬರು ಕವಿಯರು. ಅವರ ಬದುಕು ಮತ್ತು ಬರಹದ ಕುರಿತು ತಿಳುವಳಿಕೆಯನ್ನು ನೀಡುವ ಉದ್ದೇಶದಿಂದ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನಕದಾಸ ಸಂಶೋಧನಾ ಕೇಂದ್ರ ಮತ್ತು ಕನಕದಾಸ ಪೀಠ ಅದು ಸ್ಥಾಪನೆಗೊಂಡಿದೆ. ಒಮ್ಮೆ ಗುರುಗಳು ಬಂದು ಕೇಳಿದ್ರಂತೆ ಶಿಷ್ಯರಲ್ಲೆಲ್ಲ, ಏನಂದರೆ ಯಾರು ಸ್ವರ್ಗಕ್ಕೆ ಹೋಗ್ಬೋದು, ಸ್ವರ್ಗಕ್ಕೆ ಯಾರು ನಿಮ್ಮಲ್ಲಿ ಯಾರು ಹೋಗ್ಬೋದು, ಸ್ವರ್ಗಕ್ಕೆ ಹೋಗ್ಬೇಕು ಅಂದರೆ ಗೊತ್ತಲ್ಲ, ಸುಲಭದಲ್ಲಿ ಹೋಗ್ಲಿಕ್ಕಾಗುತ್ತೆ, ಯಾರು ನೀವು ಸ್ವರ್ಗಕ್ಕೆ ಹೋಗ್ಬೋದು ಅಂತ ಕೇಳ್ತಾರೆ. ಆಗ ಎಲ್ಲರೂ ಒಂದೊಂದು ಅವರವರದೇ ನೆಲೆಯಿಂದ ನಾನು, ಕನಕದಾಸರು ಮಾತ್ರ ಗುರುಗಳಲ್ಲಿ ಹೇಳ್ತಾರಂತೆ, ನಾನು ಹೋದರೆ ಹೋಗಬಹುದು. ಎಲ್ಲ ಆಶ್ಚರ್ಯ ಆಗುತ್ತೆ ಗುರುಗಳಿಗೆ, ಇದೆಂಥದ್ದು ನಾನು ಹೋದರೆ ಹೋಗ್ಬೋದು ಅಂತ ಕನಕದಾಸ ಹೀಗೆ ಹೇಳ್ತಾನಲ್ಲ. ಮತ್ತೆ ಅದನ್ನು ವಿವರಿಸಿ ಹೇಳ್ತಾನೆ, ಅಂದ್ರೆ ಏನರ್ಥ, ನೀನು ಹೇಗೆ ಹೋಗ್ತಿ ಅಂತ ಕೇಳಿದ್ರೆ, ನಾನು ಎನ್ನುವ ಭಾವ ಹೋದರೆ, ಈಗ ನಮ್ಮ ಕುಲಸಚಿವರ ಬಗ್ಗೆ ತ್ಯಾಗಮ್ಮ ಅವರ ಪರಿಚಯ ಮಾಡುವಾಗ ಹೇಳಿದ್ರಲ್ಲ, ಇಷ್ಟು ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಯಾವ ಅಹಂಕಾರವೂ ಇಲ್ಲ, ನಾನು ಆ ಹುದ್ದೆಯಲ್ಲಿದ್ದೇನೆ, ಈ ಅಹಂಕಾರ ಪಡದೆ ಬಹಳ ಪ್ರಾಮಾಣಿಕವಾಗಿ ಬದುಕುವುದಿದೆಯಲ್ಲ, ಇದು ಬಹಳ ದೊಡ್ಡದು. ಕನಕದಾಸರು ಹೇಳಿರೋದು ಇಂಥ ಅನೇಕ ಸಂಗತಿಗಳನ್ನು ಅವರು ಹೇಳ್ತಾರೆ. ತಿಮ್ಮಪ್ಪ ನಾಯಕ ಅಂತ ದಂಡನಾಯಕ ಆಗಿದ್ದು, ಸೇನೆಯಲ್ಲಿ ಕತ್ತಿ ಹಿಡಿದು ಹೋರಾಟ ಮಾಡ್ತಾ ಇದ್ದಂಥ ಒಬ್ಬ ನಾಯಕ ಆರಂಭದಲ್ಲಿ, ತಿಮ್ಮಪ್ಪ ನಾಯಕ ಅಂತ ಅವರ ಹೆಸರು. ಆದರೆ ಒಂದು ಸಲ ಯುದ್ಧಕ್ಕೆ ಹೋಗಿರುವಾಗ ಯುದ್ಧದಲ್ಲಿ ಹೋರಾಡ್ತಾ ವಿರೋಚಿತವಾಗಿ ಹೋರಾಡ್ತಾ ಇರಬೇಕಿದ್ರೆ ಶತ್ರುಗಳು ಬಂದು ಕತ್ತಿಯಲ್ಲಿ ಕಡಿದು ಕೈಯಲ್ಲೆಲ್ಲ ರಕ್ತಸಿಕ್ತವಾಗಿ ಇವರು ಯುದ್ಧರಂಗದಲ್ಲಿ ಬಿದ್ದಿದ್ದಾರೆ, ಹೊರಳಾಡ್ತಾ ಇದ್ದಾರೆ, ವಿಪರೀತ ವೇದನೆ, ಮತ್ತೇನೋ ಎತ್ತಿಕೊಂಡು ಹೋದ್ರು, ಶುಶ್ರೂಷೆ ಆಯಿತು, ಎಲ್ಲ ಆಯಿತು. ಆಗ ಅವರಿಗೆ ಅನಿಸಿತು, ನಾವು ಈ ಅಧಿಕಾರಕ್ಕಾಗಿ, ನಾವು ಈ ಸಂಪತ್ತಿಗಾಗಿ ನಾವು ಹೋರಾಟ ಮಾಡ್ತೇವಲ್ಲ, ಈ ಶರೀರಕ್ಕೆ ಏನರ್ಥ? ಯಾರೋ ಕತ್ತಿಯಿಂದ ಒಂದು ಹೊಡೆದ್ರೆ ಸಾಕು, ನಾವು ನಮ್ಮೆಲ್ಲ ಶಕ್ತಿಯನ್ನು ಕಳ್ಕೊಳ್ತೇವೆ, ಅಥವಾ ನಾವು ವಿಲವಿಲನೆ ಒದ್ದಾಡ್ತೇವೆ ವೇದನೆಯಿಂದ. ಅಂದರೆ ಈ ಬದುಕಿನ ನಿಜವಾದ ಅರ್ಥ ಏನು, ಅದನ್ನು ಹೇಗೆ ಕಂಡುಕೊಳ್ಳುವುದು? ಹೀಗೆ ಆಲೋಚನೆ ಮಾಡಿದ ಒಬ್ಬ ತಿಮ್ಮಪ್ಪ ನಾಯಕ ಎನ್ನುವ ಒಬ್ಬ ನಾಯಕ, ಆತ ಅಂದಿನಿಂದ ಭಕ್ತ ಕನಕದಾಸನಾಗಿ ಬದಲಾವಣೆಗೊಂಡದ್ದು. ಮತ್ತು ನಾವೆಲ್ಲ ನೆಮ್ಮದಿಯಿಂದ ಬದುಕಬೇಕಿದ್ರೆ ನಮ್ಮ ಅಹಂಕಾರವನ್ನು ನಾವು ಬಿಡಬೇಕು, ನಮ್ಮ ಸ್ವಾರ್ಥವನ್ನು ನಾವು ಬಿಡಬೇಕು, ನಮ್ಮ ಏನು ಕಾಮನೆಗಳೇನಿವೆ ಅವುಗಳನ್ನು ನಾವು ಬಿಡಬೇಕು. ಲಿಮಿಟಾಗಿ ಬದುಕಿನಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಂಡು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿ ನಾವು ಬೆಳಗಬೇಕು ಎನ್ನುವ ಬದುಕಿನ ಆಶಯವನ್ನು ಕನಕದಾಸರು ಅವರ ಬದುಕಿನಲ್ಲಿ ತೋರಿಸಿಕೊಟ್ಟಿದ್ದಾರೆ, ಅವರ ಸಾಹಿತ್ಯದಲ್ಲಿ ಕೂಡ ತೋರಿಸಿಕೊಟ್ಟಿದ್ದಾರೆ. 5 ಕಾವ್ಯಗಳನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ಮೋಹನ ತರಂಗಿಣಿ ಅಂತ ಒಂದು ಕಾವ್ಯ, ಮತ್ತೆ ನಿಮಗೆ ಇದರ ಪರಿಚಯ ಎಲ್ಲ ಮಾಡ್ತಾರೆ. ಒಂದು ಅರ್ಧ ಗಂಟೆ 3/4 ಗಂಟೆ ನಿಮ್ಮ ಜೊತೆಗೆ ನಮ್ಮ ಅಧ್ಯಾಪಕ ಬಂಧುಗಳು ಮಾತಾಡ್ತಾರೆ. ಅದಾದ ಮೇಲೆ ಅವರು ಮಾತನಾಡಿದ ಭಾಷಣದ ಮೇಲೇನೆ ನಿಮ್ಗೊಂದು ರಸಪ್ರಶ್ನೆ ಮಾಡ್ತಾರೆ. ಅದರಲ್ಲಿ ಯಾರು ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಪಡಿತೀರೋ ನಿಮಗೆ ನಾಳ್ದು ಕನಕ ಜಯಂತಿಯ ದಿವಸ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಕನಕ ಜಯಂತಿಯನ್ನು ನಾವು 23ನೇ ತಾರೀಕಿಗೆ ಆಯೋಜಿಸ್ತೇವೆ. ಅಲ್ಲಿ ನಿಮಗೆ ಸನ್ಮಾನ್ಯ ಕುಲಪತಿಗಳು ಮತ್ತು ಬೇರೆ ಅತಿಥಿಗಳಿರ್ತಾರೆ, ಅವರ ಸಮ್ಮುಖದಲ್ಲಿ ನಿಮಗೆ ನಾವು ಬಹುಮಾನ ವಿತರಣೆಯನ್ನು ಮಾಡೋರಿದ್ದೇವೆ. ಆ ಕನಕದಾಸರ ಬದುಕಿನ
ಕುರಿತು ಅಧ್ಯಯನ ಮತ್ತು ಸಂಶೋಧನೆಯನ್ನು ಮಾಡುವುದಕ್ಕೆ ನಮ್ಮ ಕೇಂದ್ರ ಹಲವು ಚಟುವಟಿಕೆಗಳನ್ನು ನಡೆಸ್ತಾ ಬಂದಿದೆ. ಅದರಲ್ಲಿ ಬಹಳ ಮುಖ್ಯವಾದ ಒಂದು ಕೆಲಸ ಏನಂದ್ರೆ ಕನಕದಾಸರನ್ನ ನಮ್ಮ ಹೊಸ ತಲೆಮಾರಿಗೆ ತಲುಪಿಸುವುದು. ನಾವು ಇಲ್ಲಿವರೆಗೆ ಏನ್ ಮಾಡ್ತಾ ಬಂದಿದ್ದೇವೆ ಅಂದ್ರೆ ಡಿಗ್ರಿ ಕಾಲೇಜುಗಳಲ್ಲಿ ಇದನ್ನು ಮಾಡ್ತಾ ಇದ್ದೇವೆ, ಪದವಿ ಕಾಲೇಜುಗಳಲ್ಲಿ ಮಾಡ್ತಾ ಇದ್ದೇವೆ. ಆದರೆ ನಿಜವಾಗಿ ತಲುಪಬೇಕಾದ್ದು ನಿಮ್ಮಂಥವರಿಗೆ. ನೀವು ಬಹಳ ಖುಷಿಯಾಗಿದೆ ನನಗೆ ನಿಮ್ಮ ಬಗ್ಗೆ ವಿದ್ಯಾರ್ಥಿಗಳೇ, ಎಷ್ಟು ಶಿಸ್ತಿನಿಂದ, ಎಷ್ಟು ಪ್ರೀತಿಯಿಂದ, ಶ್ರದ್ಧೆಯಿಂದ ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಬಹುಶಃ ರಾಮಕೃಷ್ಣ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಪ್ರೀತಿಯ ಅಭಿನಂದನೆಗಳನ್ನು ಸಮರ್ಪಿಸ್ತೇನೆ. ನಿಮ್ಮ ಇಂಥ ಈ ಮಾದರಿಯ ವಿದ್ಯಾರ್ಥಿಗಳಲ್ಲಿ ಕನಕದಾಸರ ಚಿಂತನೆಗಳು, ಅದು ಆಗ ಏನು ಪ್ರಾರ್ಥನೆ ಮಾಡಿದ್ರಲ್ಲ, ಅದರಲ್ಲಿ ಇತ್ತು ಏನು ಜಾತಿ ಮತ ಧರ್ಮಗಳ ಭೇದವನ್ನು ನಾವು ಮೀರಬೇಕು ಅಂತ ಆರಂಭದಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಪಾರ್ಲಿಮೆಂಟ್ ಉದ್ಘಾಟನೆ ಸಂದರ್ಭದಲ್ಲಿ ಹಾಡಿದ್ರಲ್ಲ. ಕನಕದಾಸರು ಅದನ್ನೇ ಹೇಳುದು, ನಾವು ಮನುಷ್ಯರು ಮೊದಲು, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅಂತ ಹೇಳ್ತಾರೆ. ಆತ್ಮ ಯಾವ ಕುಲ? ನಾವೆಲ್ಲ ಮನುಷ್ಯರು ಅಷ್ಟೇ. ನಮ್ಗೆ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ಇಲ್ಲ, ನಾವೆಲ್ಲ ಮನುಷ್ಯ ಧರ್ಮದವರು. ಈ ಆದರ್ಶವನ್ನ ನಾವೆಲ್ಲ ಇಟ್ಟುಕೊಂಡು ಬದುಕಿದ್ರೆ ಈ ಭಾರತ ಬೆಳಗ್ತದೆ. ಭವ್ಯ ಭಾರತ ಅದು ನಿಮ್ಮ ಕೈಯಲ್ಲಿದೆ. ನೀವು ಕನಕದಾಸರಂತ ಅನೇಕ ಸಂತರು ನೀವು ಹೇಗೆ ಬದುಕಬೇಕು ಎನ್ನುವ ಮಾಹಿತಿಯನ್ನ, ಮಾರ್ಗದರ್ಶನವನ್ನ, ಬೋಧನೆಯನ್ನ ಅವರು ನೀಡಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ಬದುಕನ್ನ ಬದುಕಿ, ನಿಮ್ಗೆಲ್ಲ ಒಳ್ಳೆಯದಾಗಿ ಬದುಕಲ್ಲಿ ಭವಿಷ್ಯದಲ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟ, ಈ ಕಾರ್ಯಕ್ರಮವನ್ನು ಇಲ್ಲಿ ಸಂಘಟಿಸುವುದಕ್ಕೆ ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಟ್ಟ ಸಂಸ್ಥೆ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅಚ್ಚ ಕನ್ನಡದಲ್ಲಿ ನಮಗೆಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ, ವಿಶೇಷವಾಗಿ ಕೆಲವರಿಗೆ ಏನಂದ್ರೆ ಮಕ್ಕಳಿಗೆ ಯಾವ ರೀತಿ ಮುಟ್ಟಿಸಬೇಕು ಅಂತ ಗೊತ್ತಿರುವುದಿಲ್ಲ, ಎಲ್ಲ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮಾತಾಡ್ತಾರೆ. ಆದರೆ ನಮ್ಮ ಧನಂಜಯ ಕುಂಬ್ಳೆ ಅವರು ಬಹಳ ಸೊಗಸಾಗಿ ಈ ಕಾರ್ಯಕ್ರಮದ ಯಾವ ರೀತಿ ಅಚ್ಚುಕಟ್ಟಾಗಿ ನಡೀತದೆ, ಏನೆಲ್ಲ ವಿಚಾರ ಉಪನ್ಯಾಸಗಳು ಇದೆ ಎಂಬುದರ ಬಗ್ಗೆ, ಕನಕ ತತ್ವದ ಬಗ್ಗೆ, ಕನಕ ಚಿಂತನೆಯ ಬಗ್ಗೆ ಬಹಳ ಅದ್ಭುತವಾಗಿ ನಮಗೆಲ್ಲರಿಗೂ ತಿಳಿ ಹೇಳಿದ್ದಾರೆ ಪ್ರಾಸ್ತಾವಿಕವಾಗಿ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ಈ ಒಂದು ಸುಂದರ ಕಾರ್ಯಕ್ರಮ, ಅದು ಕೂಡ ನಮ್ಮ ಸರ್ಕಾರಿ ದತ್ತು ಶಾಲೆಗಳಿಗೆ ಮಾತ್ರ. ಇದರಲ್ಲಿ ಪ್ರೊಫೆಸರ್ ಧರ್ಮಸ್ ಅವರು ಕೂಡ ನಮ್ಮ ಶಾಲೆ ಸೇರಬೇಕು ಅಂತಂದ್ರೆ ಸಹಕಾರ ಮಾಡಿದ್ದಾರೆ. ಕಿಶೋರ್ ಸರ್ ಎಲ್ಲರೂ ಸೇರಿ ನಮ್ಮ ಡಾಕ್ಟರ್ ಪ್ರಶಾಂತ್ ನಾಯ್ಕ ಅವರು ಈ ಒಂದು ಅನುದಾನಿತ ಶಾಲೆಯನ್ನು ಸೇರಿಸಲಿಕ್ಕೆ ಬಹಳ ಕಷ್ಟ ಇದೆ. ಯಾಕೆಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ಕೂಡ ಕೆಲವು ಶಾಲೆಗಳಿಗೆ ಬಂದು ಹಣ ವಾಪಸ್ ಹೋಗಿದೆ, ಅಲ್ಲಿ ಸ್ಥಳ ಇಲ್ಲದೆ, ಕಟ್ಟಡ ಕಟ್ಟಲಿಕ್ಕೆ ಸ್ಥಳ ಇಲ್ಲದೆ ಹಣ ವಾಪಸ್ ಹೋಗಿದೆ ಲಕ್ಷಗಟ್ಟಲೆ. ಆದ್ರೆ ಅನುದಾನಿತ ಶಾಲೆಯಲ್ಲಿ ಇವತ್ತು ಆಡಳಿತ ಮಂಡಳಿಯವರಿಗೆ ಬೇರೆ ಯಾವುದೇ ಇದರಲ್ಲಿ ಇನ್ಕಮ್ ಇಲ್ಲ, ಅವರೇ ಟೀಚರ್ಸ್ ಗಳನ್ನ ಇಟ್ಕೊಂಡು ಸಂಬಳ ಕೊಡ್ತಾ ಇದ್ದಾರೆ. ಈಗ ನಮ್ಮ ಆಳ್ವರು ಕೂಡ ಇದ್ದಾರೆ. ಈ ನೆಲೆಯಲ್ಲಿ ಅನುದಾನಿತ ಶಾಲೆಗಳು ಈಗ ಮುಳುಗುವ ಹಂತದಲ್ಲಿ ಇದೆ. ಅದೆಷ್ಟೋ ಶಾಲೆಗಳು ಮುಚ್ಚಿಕೂಡ ಹೋಗಿದೆ. ನಾನು ಯಾಕೆ ಈ ವಿಚಾರವನ್ನು ಇಲ್ಲಿ ಪ್ರಸ್ತಾವನೆ ಮಾಡ್ತೇನೆ ಅಂತಂದ್ರೆ, ಈ ಒಂದು ನಮ್ಮ ಶಾಲೆಯನ್ನು ಕೂಡ ಈ ಮಂಗಳೂರು ವಿಶ್ವವಿದ್ಯಾಲಯ ಒಂದು ದತ್ತು ತೆಗೆದುಕೊಳ್ಳಿಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ನೆಲೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ನಾನು ಆಭಾರಿಯಾಗಿದ್ದೇವೆ ನಮ್ಮ ಸಂಸ್ಥೆ ಅಂತ ಹೇಳಿಕೊಳ್ತಾ, ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿರುವಂತಹ ಗೌರವಾನ್ವಿತ ನಮ್ಮೆಲ್ಲರ ಹೆಮ್ಮೆಯ ಕುಲಸಚಿವರು, ಗೌರವಾನ್ವಿತ ಸನ್ಮಾನ್ಯ ಶ್ರೀ ಕಿಶೋರ್ ಕುಮಾರ್ ಕೆ ಇವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟನೆ ಮಾಡಬೇಕು ಅಂತೇಳಿ ಅವರು ವಿನಂತಿ ಮಾಡಿಕೊಳ್ತಾರೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ನಂದಾದೀಪ ನಮೋಸ್ತುತೇ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೇ ದೀಪಜ್ಯೋತಿ ನಮೋಸ್ತುತೇ. ತದನಂತರ ಸಮಾರೋಪ ಸಮಾರಂಭ. ಮೊದಲು ದೀಪ ಪ್ರಜ್ವಲನೆ ಮಾಡಿ ಒಂದು ಕಾರ್ಯಕ್ರಮವನ್ನು ಚಾಲನೆ ನೀಡಿದಂತಹ ನಮ್ಮೆಲ್ಲರ ಹೆಮ್ಮೆಯ ಕಿಶೋರ್ ಕುಮಾರ್ ಕೆ ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಉದ್ಘಾಟನಾ ಭಾಷಣ ಮಾಡಬೇಕು ಅಂತ ವಿನಂತಿ. ಈಗಾಗಲೇ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಕನಕದಾಸ ಅಧ್ಯಯನ ಪೀಠ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಅವರು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯ
ಬಹಳಷ್ಟು ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿದೆ. ಹೊಸತನವೆಂಬಂತೆ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಯವರಾದ ಪ್ರೊಫೆಸರ್ ಎಡಪಡಿ ತಯ್ಯರವರ ನೇತೃತ್ವದಲ್ಲಿ 10 ವಿದ್ಯಾಸಂಸ್ಥೆಗಳನ್ನು ನಮ್ಮ ವಿಶ್ವವಿದ್ಯಾನಿಲಯದ ಸುತ್ತಮುತ್ತಲಿರುವ 10 ವಿದ್ಯಾಸಂಸ್ಥೆಗಳನ್ನು ಆಯ್ಕೆ ಮಾಡಿ, ಅಂದರೆ ದತ್ತು ಸ್ವೀಕರಿಸಿ, ಆ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಆಯೋಜಿಸುವ ಒಂದು ದೊಡ್ಡ ಆಲೋಚನೆಯೊಂದಿಗೆ ವಿಶ್ವವಿದ್ಯಾನಿಲಯ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇಂಥ ಕಾರ್ಯಕ್ರಮಗಳಲ್ಲಿ ನಮ್ಮ ಕನಕದಾಸ ಅಧ್ಯಯನ ಕೇಂದ್ರದವರು ಕನಕ ಅಭಿಯಾನ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಕನಕದಾಸರ ಬಗ್ಗೆ, ಅವರ ಜೀವನ ಶೈಲಿಯ ಬಗ್ಗೆ, ಅವರು ನೀಡಿದ ಕೊಡುಗೆಯ ಬಗ್ಗೆ ತಿಳಿಸುವ ಒಂದು ಪ್ರಯತ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಆಗ್ತದೆ. ಕನಕದಾಸ ಅಧ್ಯಯನ ಪೀಠ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದು ಡಾಕ್ಟರ್ ಧನಂಜಯ ಕುಂಬ್ಳೆ ಅವರ ನೇತೃತ್ವದಲ್ಲಿ. ಅವರು ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಮತ್ತು ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ಅವರು ಎತ್ತಿದ ಕೈ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಅವರು ಆಯೋಜಿಸ್ತಾ ಇದ್ದಾರೆ ಮತ್ತು ಒಳ್ಳೆಯ ನಿರೂಪಣೆ ಮಾಡುವವರು, ಹಾಗೆ ಒಳ್ಳೆಯ ಶಿಕ್ಷಕರಾಗಿರುವವರು. ಸೊ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಅಂತ ನಾವು ಎಲ್ಲ ಆಶಾಭಾವನೆಯನ್ನು ನಾವು ಹೊಂದಿದ್ದೇವೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕನಕ ಜಯಂತಿ ಆಚರಿಸುವ ಒಂದು ಸಂದರ್ಭದಲ್ಲಿ ಕನಕ ಅಭಿಯಾನ ಕಾರ್ಯಕ್ರಮ, ಕನಕ ಜಯಂತಿ ಆಚರಿಸುವ ಮೊದಲೇ ವಿದ್ಯಾರ್ಥಿಗಳಿಗೆ ಕನಕದಾಸರ ಬಗ್ಗೆ ತಿಳಿಸುವ ಒಂದು ಈ ವ್ಯವಸ್ಥೆ ಕೂಡ ಆಗಿರೋದು ಬಹಳ ಒಳ್ಳೆಯ ಒಂದು ವ್ಯವಸ್ಥೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಟ್ಲೀಸ್ಟ್ ಕನಕ ಜಯಂತಿ ಆಚರಿಸುವ ದಿನ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಕನಕದಾಸರ ಒಂದು ಜೀವನ ಶೈಲಿ ಬಗ್ಗೆ ಆಗಿರ್ಬೋದು, ಅವರ ಕೊಡುಗೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮತ್ತು ಅದನ್ನ ಆಚರಿಸುವ ಸಂದರ್ಭದಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ಆಚರಿಸುವ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅವರ ಬಗ್ಗೆ ಒಂದು ಒಳ್ಳೆಯ ಒಂದು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಒಂದು ಈ ವ್ಯವಸ್ಥೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಹಾಗೆ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಹೇಳಿದಾಗೆ ಕನಕದಾಸರನ್ನು ನಾವು ಸುಮಾರು 525 ವರ್ಷಗಳ ನಂತರವೂ ಕೂಡ ನಾವು ಅವರನ್ನು ಗುರುತಿಸಿ ನಾವು ಅವರ ಕೊಡುಗೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ, ವಿದ್ಯಾರ್ಥಿಗಳಿಗೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ನಾವು ಇಲ್ಲಿ ತಿಳ್ಕೊಳ್ಬೇಕು, 500 ವರ್ಷಗಳ ನಂತರವೂ ನಾವು ಅವರನ್ನು ಗುರುತಿಸ್ತಾ ಇದ್ದೇವೆ. ಅವರ ಜೀವನ ಶೈಲಿಯ ಬಗ್ಗೆ, ಅವರ ಕೊಡುಗೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಅವರು ಯಾವ ರೀತಿ ತಮ್ಮ ಜೀವನವನ್ನು ಸಾಗಿಸಿದ್ರು ಅಥವಾ ಅವರು ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾವು ಇವಾಗ ಅದನ್ನು ಆಲೋಚನೆ ಮಾಡಬೇಕಾಗ್ತದೆ. ತುಂಬಾ ಸಲ ಕೆಲವರು ಹುಟ್ಟುತ್ತಾರೆ, ಸಾಯ್ತಾ ಇರ್ತಾರೆ. ಅವ್ರು ಯಾವಾಗ ಹುಟ್ಟಿದ್ದಾರೆ ಯಾವಾಗ ಸಾಯ್ತಾರೆ ಅಂತ ಗೊತ್ತಾಗೋದಿಲ್ಲ. ಈ ಪ್ರಪಂಚದಲ್ಲಿ ಗೊತ್ತೇ ಆಗೋದಿಲ್ಲ, ಅಂದ್ರೆ ಗುರುತಿಸುವಂತ ಕೆಲಸ ಮಾಡೋದಿಲ್ಲ. ಸೊ ನಾವು 500 ವರ್ಷಗಳ ನಂತರ ಅವರನ್ನು ಗುರುತಿಸುವಂತಂದ್ರೆ ಅವರು ಅಂತ ಗುರುತಿಸುವ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಒಂದು ಸಾಮಾನ್ಯ ವರ್ಗದಲ್ಲಿ ಹುಟ್ಟಿದ್ರು ಕೂಡ ಈಗಾಗಲೇ ಧನಂಜಯ ಕುಂಬ್ಳೆ ಅವರು ಹೇಳಿದಾಗೆ ಅವರು ಸೇನೆಯಲ್ಲಿ ಆಗಿನ ಒಂದು ಸೇನೆಯಲ್ಲಿ ಕೆಲಸ ಮಾಡಿ ಅದರಲ್ಲಿ ಸೋತು ಆಮೇಲೆ ಅವರು ಈ ಒಂದು ವ್ಯವಸ್ಥೆಯಲ್ಲಿ ಅಂದ್ರೆ ಕೀರ್ತನೆಗಳನ್ನು ರಚಿಸುವ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಅವರು ಸೋಲಿನ ಒಂದು ಕಹಿಯನ್ನು ಅನುಭವಿಸಿ ಇಲ್ಲಿ ಏನಾದರೂ ಇಷ್ಟೇ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಬೇಕು, ಕೀರ್ತನೆಗಳನ್ನು ತಯಾರಿಸಬೇಕು, ಈ ಒಂದು ಆಲೋಚನೆಯಲ್ಲಿ ತೊಡಗಿಸಿಕೊಂಡು ಈಗ ಬಹಳಷ್ಟು ಕೊಡುಗೆಗಳನ್ನು ಅವರಿಂದ ಕಂಡಿದ್ದೇವೆ. ಸೊ ಅವರ ಒಂದು ಮಾತು, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ,
ಗೇಣು ಬಟ್ಟೆಗಾಗಿ ಮತ್ತು ಒಂದು ತುತ್ತಿಗಾಗಿ ಅಂತ ಅವರು ಹೇಳಿದ ಮಾತು ಎಷ್ಟು ಸತ್ಯ ನೋಡಿ. ಎಲ್ಲರೂ ಅಷ್ಟೇ, ನಾವು ದಿನವಿಡೀ ದುಡಿತೇವೆ, ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೇವೆ, ಎಲ್ಲವೂ ಕೂಡ ಒಂದು ಹೊಟ್ಟೆಪಾಡಿಗಾಗಿ, ಒಂದು ಗೇಣು ಬಟ್ಟೆಗಾಗಿ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಅದು ವಿದ್ಯಾರ್ಥಿಗಳೆಲ್ಲರೂ ತಿಳ್ಕೊಳ್ಬೇಕು. ನಮ್ಮ ಜೀವನ ಇಷ್ಟೇ, ನಾವು ಬದುಕಿದಷ್ಟು ದಿವಸ ನಮ್ಮ ಸಂಸ್ಥೆಗಾಗಿರ್ಬೋದು, ನಮ್ಮ ದೇಶಕ್ಕಾಗಿರ್ಬೋದು, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕೊಡುಗೆಯನ್ನು ನೀಡುವಂತಹ ಕೆಲಸದಲ್ಲಿ ನಾವು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಕನಕದಾಸರು ಆವಾಗಲೇ 500 ವರ್ಷಗಳ ಹಿಂದೆ ಹೇಳಿದ್ದಾರೆ. ಈಗ ಅಲ್ಲ, 500 ವರ್ಷಗಳ ಹಿಂದೆ ಅದರ ಬಗ್ಗೆ ಆಲೋಚನೆಗಳನ್ನು ಮಾಡಿದ್ದಾರೆ. ಅವರು ಆವಾಗಲೇ ಹೇಳಿದ್ದಾರೆ, ಜಾತಿ ಧರ್ಮದ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯಗಳು ಬೇಡ. ಈಗಲ್ಲ, ಆವಾಗಲೇ. ಇವಾಗ ನಾವು ಅದನ್ನು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಅಳವಡಿಸಿಕೊಳ್ಳುವ ಒಂದು ಸಂದರ್ಭ ಬಂದು ಒದಗಿದೆ ಇವಾಗ. ಸೊ ಜಾತಿ ಅಂತ ಪಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಜಾತಿ ಧರ್ಮ ಅಂತ ಭೇದ ಭಾವ ಮಾಡುವಂತ ಅಗತ್ಯ ಇಲ್ಲ. ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ಕೂಡ ಒಂದು ನೆಮ್ಮದಿಯಲ್ಲಿ ಈ ದೇಶದಲ್ಲಿ ನಾವು ಬದುಕಬೇಕು, ದೇಶ ಕಟ್ಟುವ ಒಂದು ಕೆಲಸವನ್ನು ಮಾಡಬೇಕು ಅಂತ ನಾವೆಲ್ಲರೂ ಕೂಡ, ವಿದ್ಯಾರ್ಥಿಗಳು, ಹಿರಿಯರು ಎಲ್ಲರೂ ಕೂಡ ತಿಳ್ಕೊಳ್ಳುವ ಒಂದು ಸುಸಂದರ್ಭ ಬಂದು ಒದಗಿದೆ. ಸೊ ಸೂಕ್ತವಾಗಿ ನಾವು ಕನಕದಾಸ ಜಯಂತಿಯನ್ನು ಕೂಡ ಆಚರಿಸ್ತಾ ಇದ್ದೀವಿ. ಸೊ ಅವರ ಅಭಿಪ್ರಾಯ ಕೂಡ ಅದೇ, ಅವರು ಕೂಡ ಪ್ರಪಂಚಕ್ಕೆ ತಿಳಿಸಿದ ವಿಷಯವೂ ಕೂಡ ಅದೇ. ಸೊ ನಾವಿಲ್ಲಿ ಗಮನಿಸಬೇಕಾದ ವಿಷಯ ಏನಂತ ಹೇಳಿದ್ರೆ, ಆಗ ಆ ಸಮಯದಲ್ಲೇ ಅಷ್ಟು ಭಿನ್ನಾಭಿಪ್ರಾಯಗಳಿದ್ದು ಈಗ ಯಾವ ಮಟ್ಟದಲ್ಲಿ ಬಂದು ತಲುಪಿರ್ಬೋದು ಮತ್ತು ಎಷ್ಟು ಅದಕ್ಕೆ ಉಪಶಮನಗಳು ನಡೀತಾ ಇವೆ ಅಂತ ನಾವೆಲ್ಲರೂ ತಿಳ್ಕೊಳ್ಬೋದು. ಉಪಶಮನಗಳು ಬಹಳಷ್ಟು ನಡೀತಾ ಇದೆ, ಆದ್ರೂ ಕೂಡ ಅದನ್ನು ನಿರ್ಮೂಲನ ಮಾಡಲಿಕ್ಕೆ ನಮ್ಗೆ ಇಂದು ಕೂಡ ಸಾಧ್ಯ ಆಗಲಿಲ್ಲ. ಸೊ ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ಯುವಕರು, ವಿದ್ಯಾರ್ಥಿಗಳು ಶಾಲಾ ಮಟ್ಟದಲ್ಲಿ ಇದರ ಬಗ್ಗೆ ಬಹಳಷ್ಟು ಆಲೋಚನೆಗಳನ್ನು ಮಾಡಬೇಕು. ಇದರಿಂದ ಬಹಳಷ್ಟು ವಿಷಯಗಳನ್ನು ಕನಕದಾಸ ಜಯಂತಿಯ ಮುಖಾಂತರ, ಕನಕ ಅಭಿಯಾನದ ಮುಖಾಂತರ ನಿಮಗೆ ತಲುಪಬೇಕು ಅಂತ ಒಂದು ಒಳ್ಳೆಯ ನಿರ್ಧಾರವನ್ನು ನಮ್ಮ ಕನಕದಾಸ ಅಧ್ಯಯನ ಪೀಠದವರು, ಸಂಶೋಧನಾ ಕೇಂದ್ರದವರು ಮಾಡಿದ್ದಾರೆ. ಯಾಕೆಂದ್ರೆ ನಾನು ಸಹ ಅದನ್ನೇ ಹೇಳ್ತೇನೆ, ಕಾಲೇಜ್ ಮಟ್ಟದಲ್ಲಿ ಮಾಡೋದಕ್ಕಿಂತ ಶಾಲಾ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡುವುದು ಬಹಳ ಸೂಕ್ತ ಅಂತ. ಸೊ ಅಲ್ಲಿಂದಲೇ ಈ ಒಂದು ಸಮಾಜಕ್ಕೆ ಅವಶ್ಯಕತೆ ಇಲ್ಲದಂತ ವಿಷಯಗಳು ನಿರ್ಮೂಲನವಾಗಲಿ, ಶಾಲಾ ಮಟ್ಟದಲ್ಲಿ ಅದನ್ನು ವಿದ್ಯಾರ್ಥಿಗಳು ಕಲ್ತುಕೊಳ್ಳಿ, ಆ ಒಂದು ಉದ್ದೇಶವೂ ಕೂಡ ಈ ಕಾರ್ಯಕ್ರಮದ ಹಿಂದೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೊ ಆ ಒಂದು ವ್ಯವಸ್ಥೆ ಆಗಲಿ. ಸೊ ಹಾಗೆ ಕನಕದಾಸರ ಕೊಡುಗೆ ವಿದ್ಯಾರ್ಥಿಗಳ ಮಟ್ಟಕ್ಕೆ ತಲುಪಲಿ ಮತ್ತು ವಿದ್ಯಾರ್ಥಿಗಳು ಅದರಿಂದ ಪ್ರೇರಿತರಾಗಿ, ಪ್ರೋತ್ಸಾಹಿತರಾಗಿ ಈ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುವ ಒಂದು ವ್ಯವಸ್ಥೆ ಅಥವಾ ವಿದ್ಯಾರ್ಥಿಗಳು ಬೆಳೆಯುವ ಒಂದು ಕಾರ್ಯಕ್ರಮ ಆಗಲಿ ಅಂತ ನಾನು ಹಾರೈಸ್ತೇನೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ವ್ಯಕ್ತಿತ್ವದಲ್ಲಿ ಈ ಅವರ ಕನಕದಾಸರ ಒಂದು ಕೊಡುಗೆಗಳನ್ನು, ಅವರ ಅಭಿಪ್ರಾಯಗಳೇನಿದೆ, ಅವರು ಸಮಾಜ ಯಾವ ರೀತಿ ಇರಬೇಕು ಅಂತ ಅವರು ಹೇಳ್ತಾರೆ, ಅದನ್ನು ತಾವುಗಳೆಲ್ಲರೂ ಕೂಡ ತಮ್ಮ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ರೂಪಿಸಿಕೊಳ್ಳಿ, ಅದನ್ನು ತಿದ್ದಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹಾರೈಸ್ತಾ, ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಸಂಸ್ಥೆಯವರಿಗೂ ಕೂಡ ನಾನು ವಿಶ್ವವಿದ್ಯಾನಿಲಯದ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಉದ್ಘಾಟನೆ ಮಾಡೋದರೊಂದಿಗೆ ಒಂದು ಕನಕ ಚಿಂತನೆಯ ಬಗ್ಗೆ ಬಹಳ ಅದ್ಭುತವಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತಹ ಗೌರವಾನ್ವಿತ ಗೃಹ ಸಚಿವರು, ಉತ್ತಮ ಸಾಧಕರು ಆಗಿರುವಂತಹ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿ.ಕೆ. ಇವರಿಗೆ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ, ಮಂಗಳೂರು ವಿಶ್ವವಿದ್ಯಾನಿಲಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ಈಗ ವಿಶೇಷವಾಗಿ ತಮಗೆಲ್ಲ ಒಂದು ವಿಚಾರ ಗೊತ್ತಿದೆ, ನಮ್ಮ ವರ್ಲ್ಡ್ ಎನ್ವಿರಾನ್ಮೆಂಟ್ ಪರಿಸರ ದಿನಾಚರಣೆ ಅಂಗವಾಗಿ, ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಂಗಳೂರು ವಿಶ್ವವಿದ್ಯಾಲಯ ಒಂದು ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ರು. ಅದರಲ್ಲಿ ದತ್ತು ಶಾಲೆಯ ಮಕ್ಕಳಿಗೋಸ್ಕರ ಮಾಡಿದಂಥ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿ ಬಂತು. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೂಡ ಅಧಿಕವಾಗಿ ಒಂದು 5 ಮಕ್ಕಳು ಭಾಗವಹಿಸಿದಂತ ಹೇಳಲಿಕ್ಕೆ ಬಹಳ ಖುಷಿಯಾಗ್ತದೆ, ಹೆಮ್ಮೆ ಪಡ್ತೇನೆ. ಅದರಲ್ಲಿ ಈಗಾಗಲೇ 2ಯ ಸ್ಥಾನ ಮತ್ತು 3ಯ ಸ್ಥಾನ ನಮ್ಮ ಶಾಲೆಗೆ ಬಂದಿದೆ, ಆಯ್ತಾ? ಅದಕ್ಕಾಗಿ ನೀವೆಲ್ಲರೂ ಚಪ್ಪಾಳೆಗಳಿಗೆ ಅಭಿನಂದನೆ ಸಲ್ಲಿಸಬೇಕು. ಪ್ರಥಮ ಸ್ಥಾನ ಅವರಿಗೆ ಹೋಗಿದೆ, 2ಯ ಮತ್ತು 3ಯ ಸ್ಥಾನ ಅದು ಇನ್ನು ಬರಬೇಕಷ್ಟೇ, ಅದಕ್ಕೆ ಪ್ರೈಸ್ ಎಲ್ಲ ಕೊಡ್ತಾರೆ ಯೂನಿವರ್ಸಿಟಿಯಿಂದ. ಭಾಗವಹಿಸಿದವರಿಗೆ ಒಂದು ಭಾಗವಹಿಸಿದ ಪ್ರಮಾಣ ಪತ್ರವನ್ನು ಇವತ್ತು ಕೊಡ್ತಾ ಇದ್ದೇವೆ. ಅದನ್ನು ವಿದ್ಯಾರ್ಥಿಗಳು ಬಂದು ಪಡೆದುಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ. ಮೊದಲನೇದಾಗಿ
ಪ್ರಜ್ಞಾ ಇದಳ ನಡೆದಂತಹ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಅವರು ಮಾಡಿದಂಥ ಪ್ರಬಂಧವನ್ನು ನಾವು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದೆವು. ಅದನ್ನು ಬಹಳ ಅದ್ಭುತವಾಗಿ ನಮ್ಮ ಪ್ರಶಾಂತ್ ಸರ್ ಅವರ ನೇತೃತ್ವದಲ್ಲಿ ಅದಕ್ಕೆ ತಂಡವನ್ನು ಕೂಡ ರಚನೆ ಮಾಡಿ ಪಲ್ಲವಿ ದ್ವಿತೀಯ ಸ್ಥಾನವನ್ನು ಪಲ್ಲವಿ ಅವರು ಪಡೆದುಕೊಂಡಿದ್ದಾರೆ. ರಕ್ಷಿತಾ ಮತ್ತೆ ಭಾಗವಹಿಸಿದವರು ಪ್ರಶಸ್ತಿ ಬರಲಿಲ್ಲ, ಅದರ ಘಟ್ಟದಲ್ಲಿದ್ದರು. ನಿಶಿತಾ ಅಭಿನಂದನೆ ಸಲ್ಲಿಸೋಣ. ಪಲ್ಲವಿಗೆ ಧನಂಜಯ್ ಕುಂಬ್ಳೆ ಅವರನ್ನು ನೀಡಿ ಗೌರವಿಸಬೇಕು ಅಂತ. ಧನ್ಯಶ್ರೀ ಅಭಿನಂದನೆಗಳು. ರಜೆ ಟೈಮಲ್ಲಿ ನೀವು ಬರೆದು ವಾಟ್ಸಪ್ ಎಲ್ಲ ಕಳಿಸಿಕೊಟ್ಟಿದ್ದೀರಿ, ಧನ್ಯವಾದಗಳು ಸಲ್ಲಿಸುತ್ತಾ ಮುಂದಕ್ಕೆ ವಿಶ್ವವಿದ್ಯಾಲಯ ಪರವಾಗಿ ಹಾಗೂ ನಮ್ಮ ಸರ್ಕಾರಿ ದತ್ತು ಯೋಜನೆ ಪರವಾಗಿ ಹಾಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಧನ್ಯವಾದಗಳನ್ನ ಸಲ್ಲಿಸುತ್ತೇವೆ. ಸುಮಾರು ಒಂದು 10 ವರ್ಷದ ಹಿಂದೆನೆ ನಮಗೆ ಬೇಸಿಗೆ ಶಿಬಿರ ಆಗುವಾಗ ಕಸದಿಂದ ರಸ ಎಂಬುದರ ಬಗ್ಗೆ ಬಹಳ ಅದ್ಭುತವಾಗಿ ನಮಗೆ ಒಂದು ಟ್ರೈನಿಂಗ್ ಕೊಟ್ಟರು ಮಕ್ಕಳಿಗೆ ಡಾಕ್ಟರ್ ಪ್ರಶಾಂತ್ ನಾಯ್ಕ ಅವರು. ಸುಮಾರು ಒಂದು 18 ವರ್ಷಗಳಿಂದ 20 ವರ್ಷದಿಂದ ಪರಿಚಯ ಅವರು. ನಮ್ಮ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಾನು ತೊಡಗಿಸಿಕೊಂಡವರು. ಕೇವಲ ಮಂಗಳೂರು ವಿಶ್ವವಿದ್ಯಾಲಯದ ಒಳಗೆ ಮಾತ್ರ ಅಲ್ಲದೆ ಹೊರಗಿನ ಹಲವಾರು ಸಮಾಜಮುಖಿ ಸಂಸ್ಥೆಗಳೊಂದಿಗೆ ಬೆರೆಯುತ್ತಿರುವಂತಹ ಡಾಕ್ಟರ್ ಪ್ರಶಾಂತ್ ನಾಯ್ಕ ಅವರು ಮುಖ್ಯ ಅತಿಥಿಗಳಲ್ಲಿ ಬರುವರು. ಸರ್ಕಾರಿ ದತ್ತು ಯೋಜನೆ ಏನು ಒಂದು 10 ಶಾಲೆಗಳು ದತ್ತು ಪಡೆದುಕೊಂಡಿದ್ದಾರೆ, ಅದಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನ ನಿರ್ವಹಣೆ ಮಾಡುವವರು ಸಂಯೋಜಕರು ಶ್ರೀಯುತ ಡಾಕ್ಟರ್ ಪ್ರಶಾಂತ್ ನಾಯ್ಕ ಅವರು. ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕು ಅಂತ ಹೇಳಿ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ಉದ್ಘಾಟನೆಗೊಂಡಿದೆ. 2 ಕಾರ್ಯಕ್ರಮ. ಮೊದಲಿನ ಒಂದು ಕಾರ್ಯಕ್ರಮ ಪಾರ್ಲಿಮೆಂಟ್ ಇನಾಗ್ರೇಷನ್ ಕೂಡ ಇತ್ತು. ಹಾಗೆ 2ನೇ ಕಾರ್ಯಕ್ರಮ ಕನಕ ಜಯಂತಿ ಮತ್ತು ಕನಕ ತತ್ವ ಚಿಂತನೆ. ಇದರ ಅಡಿಯಲ್ಲಿ ಕನಕಾಭಿಯಾನ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಏನಂತ ಹೇಳಿದರೆ ನಿಮಗೆಲ್ಲ ಗೊತ್ತಿದೆ, ಆದರೂ ಕೂಡ ಹೇಳಿಕ್ಕೆ ಇಷ್ಟಪಡ್ತೇನೆ. ನಿನ್ನೆ ಬೇಡ, ನನ್ನದೇ ಉದಾಹರಣೆ ತೆಗೆದುಕೊಳ್ತೇನೆ. ನನ್ನ ಹೆಸರು ನಿಮಗೆಲ್ಲ ಗೊತ್ತಿದೆ. ನನ್ನ ತಂದೆ ಹೆಸರು ರಾಮನಾಯ್ಕ ಅಂತ. ಒಂದು 3 ವರ್ಷದಿಂದ ತೀರೋದ್ರು. ಈಗ ನಾವು ದಿವಂಗತ ರಾಮನಾಯ್ಕ ಅಂತ ಹೇಳ್ತೇವೆ. ಹಾಗೆ ನಮ್ಮ ತಾತನ ಹೆಸರು ಮಂಜಯ್ಯ ನಾಯ್ಕ ಅಂತ. ಅವರು ಕೂಡ ಇಲ್ಲ, ಅವರು ಒಂದು 40 ವರ್ಷದಿಂದನೇ ತೀರೋದ್ರು. ನಾನು ಕೂಡ ನೋಡಿದೆ. ಮತ್ತು ಅವರ ತಂದೆ ಮುತ್ತಾತ ಅಂದರೆ ನನ್ನ ಮುತ್ತಾತ ಯಾರದ್ದು ಹೆಸರು ನನಗೂ ಗೊತ್ತಿಲ್ಲ, ನಮ್ಮ ತಂದೆ ಗೊತ್ತಿರ್ಬೋದು, ಅವರು ಈಗಿಲ್ಲ. ಆಯಿತಾ? ಅವರೆಲ್ಲರೂ ದಿವಂಗತರಾಗಿದ್ದಾರೆ. ಈಗಷ್ಟೇ ನಮ್ಮ ಕುಲ ಸಚಿವರು ಹೇಳಿದರು, ಪ್ರೊಫೆಸರ್ ಕಿಶೋರ್ ಕುಮಾರ್ ಅವರು, ಕನಕದಾಸರು ಉದಾಹರಣೆಯಾಗಿ ತೆಗೆದುಕೊಂಡೆ. 500 ವರ್ಷದ ಹಿಂದೆ 15-16 ಶತಮಾನದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ. ಅವರಿಲ್ಲ ಈಗ, ಆದರೆ ಅವ್ರ ಹೆಸರು ಇವತ್ತಿಗೂ ಕೂಡ ಇದೆ, ಜೀವಂತವಾಗಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರ ತಗೊಳ್ಳಿ. ಅದು ಮಹಮ್ಮದ್ ಪೈಗಂಬರ್ ಇರ್ಬೋದು, ಜೀಸಸ್ ಇರ್ಬೋದು, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಇರ್ಬೋದು, ಐನ್ಸ್ಟೀನ್ ಇರ್ಬೋದು, APJ ಅಬ್ದುಲ್ ಕಲಾಂ ಅವರು ಇರ್ಬೋದು. ಹೀಗೆ ಮಹಾನ್ ವ್ಯಕ್ತಿಗಳನ್ನು ನಮ್ಮ ಜೊತೆ ಇದ್ದಿದ್ದು. ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು. ಅವ್ರು ಯಾರು ಇವತ್ತು ಇಲ್ಲ, ಆದರೆ ಇವತ್ತಿಗೂ ಕೂಡ ಅವರು ಜೀವಂತವಾಗಿದ್ದಾರೆ. ಒಂದಲ್ಲ ಒಂದು ಕಡೆ ಅವರ ಹೆಸರು ಕೇಳಿ ಬರ್ತದೆ, ಕಾರ್ಯಕ್ರಮ ನಡೀತಾ ಇರ್ತದೆ. ಯಾಕೆ ಅಂತ ಹೇಳಿದರೆ, ನಮ್ಮ ಕುಲಸಚಿವರು ಹೇಳಿದಾಗೆ ನಮ್ಮ ಕನಕದಾಸರು ಒಂದು ಇಂಪಾರ್ಟೆಂಟ್ ಹೇಳಿದರು, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅಲ್ಲಿಗೆ ಅದು ಫುಲ್ ಸ್ಟಾಪ್ ಅಲ್ಲ. ಅಂದರೆ ಎಲ್ಲರೂ ಹೊಟ್ಟೆಗೆ, ಗೇಣು ಬಟ್ಟೆಗಾಗಿ ಮಾಡೋದು ಕಾಮನ್, ಎಲ್ಲರೂ ಮಾಡ್ತಾರೆ. ಅದನ್ನು ಬಿಟ್ಟು ನಾವು ಏನು ಮಾಡ್ತೇವೆ, ಒಂದು ಫಸ್ಟ್ ನಾವು ಬೆಳೆಸಬೇಕು, ನಾವು ಅಭಿವೃದ್ಧಿ ಹೊಂದಬೇಕು. ಅದು ಶಿಕ್ಷಣ, ಒಳ್ಳೆಯ ಶಿಕ್ಷಣವನ್ನು ಪಡೆಯೋದು. ಶಿಕ್ಷಣ ಅಂತ ಹೇಳಿದರೆ MA PhD ಮೆಡಿಕಲ್ ಮಾಡೋದು ಅದು ಮಾತ್ರ ಶಿಕ್ಷಣ ಅಲ್ಲ. ಒಂದು ಸುಸಂಸ್ಕೃತ ನಾಗರಿಕರಾಗುವಂಥದ್ದು, ಅದು ಕೂಡ ಸಮಾಜ ಅಬ್ಸರ್ವ್ ಮಾಡ್ತಾ ಇರ್ತದೆ. ಆ ರೀತಿಯ ಶಿಕ್ಷಣ, ಒಳ್ಳೆಯ ಎಜುಕೇಷನ್ ಪಡೆಯೋದು ಕೂಡ ಇಂಪಾರ್ಟೆಂಟ್. ಅದರ ಜೊತೆಗೆ ನಮಗೆ ಒಳ್ಳೆಯ ಸುಸಂಸ್ಕೃತರಾಗುವ ಒಂದು ಶಿಕ್ಷಣ ಪಡೆಯೋದು ಕೂಡ ಅಮೂಲ್ಯವಾದಂಥದ್ದು. ಓಕೆ. ಮತ್ತೆ ಏನಂತ ಹೇಳಿದ್ರೆ, ಮೊದಲು ನಾವು ಅಭಿವೃದ್ಧಿ ಹೊಂದಬೇಕು, ನಾವು ಬೆಳೆಸಬೇಕು, ಒಳ್ಳೆಯ ಸ್ಥಾನವನ್ನು ಪಡೆಯಬೇಕು ಸಮಾಜದಲ್ಲಿ. ನೆಕ್ಸ್ಟ್ ನಮ್ಮ ಮನೆಯನ್ನು ಬೆಳೆಸಬೇಕು, ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು. ಓಕೆ. ಮನೆಗೆ ಮಾರಿ ಊರಿಗೆ ಇದಾಗಬಾರ್ದು, ಮತ್ತೆ ಇದೆಲ್ಲ ಹಾಗಾಗಬಾರ್ದು. ನಾವು ಮನೆಗೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು. ಓಕೆ. ನೆಕ್ಸ್ಟ್ ಸಮಾಜ. ಓಕೆ. ಸಮಾಜಕ್ಕೆ ನನ್ನಿಂದ ಏನಾದರೂ ಕೊಡ್ಲಿಕ್ಕೆ ಆಗ್ತದೆ. ಇವತ್ತು ನಮ್ಮ ಜೊತೆ ನಾನು ಬೇರೆ ಬೇರೆ ಹೆಸರು ಹೇಳಿದೆ. ಈಗ ನಮ್ಮ ವೇದಿಕೆ ಮೇಲೆ ನಮ್ಮ ಜಯರಾಮ್ ಮಾಡುವವರಿದ್ದಾರೆ. ಎಷ್ಟೇ ಕೆಲಸ ಇದ್ರೂ ಕೂಡ ಅವರಿಗೆ ಪ್ರಾಯ ಗೊತ್ತಿಲ್ಲ. ಇವತ್ತು ಕೂಡ ಯುವಕನಾಗಿ ಅವರು ಕೆಲಸ ಮಾಡ್ತಾರೆ. ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಆ ಪಾದರಸದಂತೆ ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ.
ಅವರು ಸುಮ್ಮನೆ ಮನೇಲಿ ಇಟ್ಕೊಂಡು ಅವ್ರದ್ದು ಕೆಲಸ ಮಾಡ್ಕೊಂಡು ಕೃಷಿನೋ ಬಿಸ್ನೆಸ್ ಮಾಡ್ಕೊಂಡು ಇರ್ಬೋದಿತ್ತು. ಆದರೆ ತಮ್ಮದ ಒಂದು ಸಂಸ್ಥೆ ಇದೆ, ಒಂದು ಸಂಸ್ಥೆ ಕಟ್ಟಿದ್ದಾರೆ, ಅದನ್ನು ಇನ್ನೂ ಡೆವಲಪ್ ಮಾಡಬೇಕು, ಈ ಮಕ್ಕಳಿಗೋಸ್ಕರ ಏನಾದ್ರು ಕೊಡಬೇಕನ್ನೋ ಒಂದು ತುಡಿತ ಇದೆಯಲ್ಲ, ಅದು ನಾವಿಲ್ಲಿ ಕಾಣ್ಬೋದು. ಈ ರೀತಿ ಅದು ನಮ್ಮ ಸಂಸ್ಥೆ ಇರ್ಬೋದು, ನಾವು ಕಲಿತ ಶಾಲೆ ಇರ್ಬೋದು, ಅಥವಾ ನಮ್ಮ ಸುತ್ತಮುತ್ತಲಿನ ಗ್ರಾಮ ಇರ್ಬೋದು, ಏನಾದರೂ ಒಂದು ಕೊಡುಗೆ ನೀಡುವಂಥದ್ದು ನಮ್ಮಿಂದ ಆಗುವಂಥದ್ದು. ಈಗ ನೀವೊಂದು 10 ಗಿಡ ಇವತ್ತೆಲ್ಲ ಗಿಡ ಕೊಟ್ಟರು, ಒಂದು 10 ಗಿಡ ನಿಮ್ಮ ಸುತ್ತಮುತ್ತ ನೆಟ್ಟು ಪೋಷಿಸಿದರೆ ಅದು ಒಂದು ಕೂಡ ಒಂದು ಸಮಾಜಕ್ಕೆ, ಪರಿಸರಕ್ಕೆ ಕೊಡುಗೆ. ಏನಂತ ಹೇಳಿದ್ರೆ, ನೀವು ಏನೇ ಚಿಕ್ಕ ಕೆಲಸ ಮಾಡಿ, ಒಂದು ಚಿಕ್ಕ ಮಗು ಕೂಡ ಅಬ್ಸರ್ವ್ ಮಾಡ್ತದೆ. ಈಗ ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ ನಮ್ಮ ಹಾಜಪ್ಪ ಅವರು, ನಾನು ಹೇಳಬೇಕಂತ ನಿಮಗೆಲ್ಲ ಗೊತ್ತಿದೆ, ಅವ್ರು ಯಾವುದೇ ಒಂದು ಯಾವುದು ಪ್ರಶಸ್ತಿ ಸಿಗಲಿ ಅಥವಾ ಒಂದು ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡಲಿ, ಅವ್ರಿಗೊಂದು ಕ್ಷಣದಲ್ಲಿ ಒಂದು ಅವಮಾನ ಆಯಿತು. ನಿಮ್ಗೆ ಗೊತ್ತಿರ್ಬೋದು, ಅವ್ರು ಕಿತ್ತಲೆಯನ್ನು ಮಾಡ್ತಾ ಇರೋ ಬಸ್ಸಲ್ಲಿ ಯಾವುದೋ ಒಂದು ಮೇಡಮ್ಮು ಕಿಟಕಿಯಲ್ಲಿ ಕೇಳಿದ್ರು, ಹೌ ಮಚ್ ಫಾರ್ ದಿಸ್ ಅಂತ. ಆ ಕಿತ್ತಲೆನಿಗೆ ಎಷ್ಟು ರೇಟ್ ಅಂತ ಅವ್ರು ಕೇಳಿದ್ರು, ಹೌ ಮಚ್ ಫಾರ್ ದಿಸ್. ಇವರಿಗೆ ಅದು ಏನು ಕೇಳ್ತಿದ್ದಾರೆ ಏನಂತ ಅರ್ಥ ಆಗಿಲ್ಲ ನಮ್ಮ ಹಾಜಪ್ಪ ಅವರಿಗೆ. ಆ ದಿನ ಅವ್ರಿಗೆ ಒಂಥರ ಶಾಕ್ ಆಯ್ತು, ಒಂದು ಎಜುಕೇಷನ್ ಇಲ್ಲದೆ ನನಗೊಂದು ಆನ್ಸರ್ ಮಾಡ್ಲಿಕ್ಕೆ ಆಗಲಿಲ್ಲಲ್ಲ ಅನ್ನೋ ಆ ಒಂದು ಏನೋ ಒಂದು ಭಾವನೆ ಮೂಡಿತು. ಅದೇ ದಿನ ಅವರು ಚಾಲಿತಾಗಿ ತೆಗೆದುಕೊಂಡು ನನ್ನಂತೆ ಬೇರೆ ಅವರ ಗ್ರಾಮದಲ್ಲಿ ಏನೋ ಅವರು ಇಡೀ ದೇಶಕ್ಕೆ ಇದು ಅಂತ ಕಟ್ಟಿದ್ದಾರೆ ಅಂತ ಹೇಳಿಲ್ಲ, ತನ್ನ ಗ್ರಾಮಕ್ಕೆ, ನಮ್ಮ ಸುತ್ತಮುತ್ತಲಿನ ಮಕ್ಕಳು ಎಷ್ಟೋ ಮಕ್ಕಳು ಶಾಲೆ ಹೋಗಲಿಕ್ಕೆ ಅವಕಾಶ ಇಲ್ಲ, ಅಂದರೆ ಬಸ್ಸಿನ ವ್ಯವಸ್ಥೆ ಇಲ್ಲ, ಏನೋ ಒಂದು ಕಾರಣದಿಂದ ಶಿಕ್ಷಣ ವಂಚಿತರಾಗಿದೆ, ಏನಾದರೂ ಕೊಡಬೇಕಂತೇಳಿ ಅವರು ಏನೋ ಒಂದು ಸ್ವಾರ್ಥ ಇಲ್ಲದೆ ಕೆಲಸ ಮಾಡಿದರು. ನೋಡಿ, ಇವತ್ತು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ, ಬೇರೆ ಬೇರೆ ಪ್ರಶಸ್ತಿ ಸಿಕ್ಕಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೋಗಿ ಬಂದಿದ್ದಾರೆ. ಇವತ್ತು ಅತ್ಯುನ್ನತ ಪ್ರಶಸ್ತಿ ಪದ್ಮಶ್ರೀ ಸಿಕ್ಕಿದೆ. ಆ ಪ್ರಶಸ್ತಿಗೋಸ್ಕರ ಅವರು ಎಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ದಾರೆ. ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಅದು ಕನಕದಾಸರು ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ನಾವು ಸಮಾಜಕ್ಕೆ ಕೊಡುಗೆ ನೀಡಿದರೆ ಆ ಸಮಾಜ ನಮ್ಮನ್ನು ಗುರುತಿಸ್ತದೆ. ಕೆಲವೊಂದು ಸಲ ಕ್ರಿಟಿಸಿಸಮ್ ಬರ್ತದೆ. ಈಗ ನಮ್ಮ ಧನಂಜಯ ಕುಂಬ್ಳೆ ಅವರು ಹೇಳಿದರು, ನಮ್ಮ ಕನಕದಾಸರ ಉದಾಹರಣೆ ತೆಗೆದುಕೊಂಡ್ರೆ, ಕನಕದಾಸರ ಚಿಂತನೆ ಮತ್ತು ಜೀವನ ಎರಡರಿಂದನೂ ನಾವು ಕಲಿಯುವಂಥದ್ದಿದೆ. ಇಲ್ಲಿ ಈಗಾಗಲೇ ನಾನು ಈ ದಿನ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಕೆಲವು ಮಕ್ಕಳು ಕೇಳಿರ್ಬೋದು. ಕನಕದಾಸರು ಸ್ಟಾರ್ಟಿಂಗ್ ಕನಕದಾಸರ ಬಗ್ಗೆ ತಮಗೆಲ್ಲ ಗೊತ್ತಿದೆ, ಅವರ ಮಾಡಿದಂಥ ಸಾಹಿತ್ಯ ಏನಿದೆ, ಸಂಗೀತ ಕ್ಷೇತ್ರದಲ್ಲಿ ನೀಡಿದಂಥ ಕೊಡುಗೆ ಅಪಾರವಾದದ್ದು. ಯಾಕೆ ನಾವು ಕನಕದಾಸರ ಮಾತು ಕೊಡ್ತಿದ್ದೇವೆ ಅಂತ ಹೇಳಿದ್ರೆ, ಅವರ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರಕ್ಕೆ ನೀಡಿದಂಥ ಒಂದು ಕೊಡುಗೆ. ಇವತ್ತು ನಮ್ಮ ರವಿಶಂಕರ್ ಅವರು ಒಳ್ಳೆಯ ಒಂದು ಕೀರ್ತನೆ ನೀಡಿದರು, ಒಂದು ಹಾಡು ಹೇಳಿದರು, ಇಂಪಾಗಿ ಇದೆಯಲ್ಲ ಆ ಹಾಡು, ಅದು ಕರ್ನಾಟಕ ಸಂಗೀತ. ಇವತ್ತು ಕರ್ನಾಟಕ ಸಂಗೀತ ಜಗತ್ತಿನಾದ್ಯಂತ ಅದಕ್ಕೆ ಹೆಸರಿದೆ. ಕರ್ನಾಟಕ ಸಂಗೀತದ ಒನ್ ಆಫ್ ದ ಫೌಂಡರ್ಸ್, ಆ ಬೆಳವಣಿಗೆ ಆರಂಭದಲ್ಲಿ ಅದಕ್ಕೊಂದು ಫೌಂಡೇಶನ್ ಹಾಕಿದವರು ಕೂಡ ನಮ್ಮ ಕನಕದಾಸರು ಕೂಡ ಒಬ್ಬರು, ಅದೇ ಪುರಂದರದಾಸರು ಕೂಡ ಒಬ್ಬರು. ಓಕೆ, ಸಂಗೀತ ಇರಬಹುದು ಅಥವಾ ನಮ್ಮ ಪುರಸಚಿವರು ಹೇಳಿದಾಗೆ ಆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದಂಥ ಕೊಡುಗೆ ಇರ್ಬೋದು, ಬೇರೆ ಬೇರೆ ನೆಲೆಯಲ್ಲಿ ಅವರು ಕೊಡುಗೆ ನೀಡಿದ್ದಾರೆ. ಮಾತ್ರವಲ್ಲ, ಮುಖ್ಯವಾಗಿ ಅವರು ಸಾಹಿತ್ಯದ ಮೂಲಕ, ಸಂಗೀತದ ಮೂಲಕ ಒಳ್ಳೆಯ ಒಂದು ಸಂದೇಶವನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಅವರ ಜೀವನದಿಂದ ಕಲಿಯುವಂಥದ್ದು ಇಂಪಾರ್ಟೆಂಟ್ ಇದೆ. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಹಾಗಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನ ಜೀವನದಲ್ಲಿ ಇರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಇರ್ಬೋದು ಅಥವಾ ಯಾರದೇ ಜೀವನ ಇರ್ಬೋದು, ಅನೇಕ ಎಡರುತೊಡರುಗಳು ಆಗ್ತದೆ. ನನ್ನ ಉದಾಹರಣೆ ನಾನು ಕೊಡೋದಿದ್ರೆ, ನಾನು PUC ನನಗೆ ಮೆಡಿಕಲ್ ಮಾಡಬೇಕಂತ ಕನಸಿತ್ತು. PUC ಸೈನ್ಸ್ ಇತ್ತು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಕ್ಸಾಮ್ ಆಯಿತು. ಅದು ಯಾವುದೋ ಮ್ಯಾಥಮೆಟಿಕ್ಸ್ ತುಂಬ ಟಫ್ ಇತ್ತು. ನನ್ನ ಮನಸ್ಸಿಗೆ ನಾನು ಫೇಲೇ ಆಗ್ತಾನೆ ಅಂತ. ಮತ್ತು ಉಳಿದ ಎಕ್ಸಾಮು ನಾನು ಸುಮ್ಮನೆ ಹೋಗಿ ಎಕ್ಸಾಮ್ ಬರ್ದೆ. ನನ್ನ ಬಗ್ಗೆ ಹೊಗಳ್ಕೊಳ್ಳಿ ಕೇಳೋದಲ್ಲ, ಒಂದು ನನ್ನ ಉದಾಹರಣೆಗೆ ತೆಗೆದುಕೊಂಡು ಹೇಳೋದು. ನನ್ನ ಉದ್ದೇಶ ಏನಂತಂದರೆ, ನಾನು ಇನ್ನೊಂದು ಸಲ ಪರೀಕ್ಷೆ ಕಟ್ಟು 1 ವರ್ಷ ಹೋದರೂ ಅಡ್ಡಿಲ್ಲ, ಚೆನ್ನಾಗಿ ಬರೆದು ನಾನು ಮೆಡಿಕಲ್ ಮಾಡಬೇಕಂತ. ಬಟ್ ರಿಸಲ್ಟ್ ಬಂದು ನೋಡಿದಾಗ ನಂದು ಪಾಸಾಗಿತ್ತು. ಬಟ್ ಮನೆಯವರೆಲ್ಲ ಬೈದರು, 1 ವರ್ಷ ವೇಸ್ಟ್ ಮಾಡೋದಕ್ಕೆ, ನೀನು BSc ಮಾಡೋದಂತ. ಮತ್ತು ಕುಂದಾಪುರದಲ್ಲಿ BSc ಮಾಡಿದೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಇದು ಒಂದು ಉದಾಹರಣೆ. BSc ಮಾಡಿದೆ, ನೆಕ್ಸ್ಟ್ ಅಲ್ಲಿ ಹೋಗಿ ಬಂದು MSc ಮಾಡಿ PhD ಮಾಡಿ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಇದ್ದೇನೆ. ಆ ಮೂಲಕ ನಿಮ್ಮ ಜೊತೆಗೆ ಒಂದು ಬೆರೆಯುವಂಥ ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಯಾಕಂತ ಹೇಳಿದ್ರೆ, ಎಲ್ಲರ ಜೀವನದಲ್ಲಿ ಅದು ಫೇಲ್ ಇರ್ಬೋದು, ಕೆಲವೊಂದು ಸಲ ಎಡರುತೊಡರು ಆಗ್ತದೆ. ಯಾವುದೇ ಕಾರಣಕ್ಕೂ ಆ ಫೇಲನ್ನು ನಾವು ನೆಗೆಟಿವ್ ಆಗಿ ತೆಗೆದುಕೊಳ್ಬಾರ್ದು. ಈಗ ಕನಕದಾಸರ ಜೀವನ ಒಂದು ನಾವು ಮಾದರಿಯಾಗಿ ತೆಗೆದುಕೊಂಡ್ರೆ, ಈಗಾಗಲೇ ಹೇಳಿದರು, ಕನಕದಾಸರು ನಿಮ್ಗೆ ಗೊತ್ತಿರ್ಬೋದು, ಅವ್ರ ತಂದೆ ತಿಮ್ಮಪ್ಪ ನಾಯ್ಕ ಅಂತ, ತಾಯಿ ಪಚ್ಚಮ್ಮ ಅಂತ. ಅವ್ರಿಗೆ ಗಂಡು ಮಕ್ಕಳು ಇರಲಿಲ್ಲ. ಹರಕೆ ಹೊತ್ಕೊಂಡು ತಿಮ್ಮಪ್ಪ, ತಿರುಪತಿ ತಿಮ್ಮಪ್ಪನ ಪರಮ ಭಕ್ತರು ಅವ್ರ ತಂದೆ ತಾಯಿಗಳು. ಹರಕೆ ಹೊತ್ಕೊಳ್ತಾರೆ. ಅದೇನೋ ಒಂದು ಅದೃಷ್ಟದಿಂದ ಅವರಿಗೆ ಗಂಡು ಮಗು ಆಗ್ತದೆ. ಅದು ತಿಮ್ಮಪ್ಪ ನಾಯ್ಕ ಅಂತ ಹೆಸರಿಡ್ತಾರೆ. ಮಗನಿಗೆ ಒಳ್ಳೆ ಶಿಕ್ಷಣ ಕೊಡ್ತಾರೆ. ವ್ಯಾಸರಾಯ ಅಂತ ಗುರುವಿನ ಹತ್ರ ಒಳ್ಳೆ ಶಿಕ್ಷಣ ಕೊಡ್ತಾರೆ. ಇಲ್ಲಿ ತಂದೆ ತಾಯಿ ತಂದೆ ಮುಖ್ಯವಾಗಿ ಸಾಯ್ತಾರೆ.
ಆವಾಗ ಅವ್ರ ತಂದೆ ದಂಡನಾಯಕರಾಗಿರ್ತಾರೆ. ವಿಜಯನಗರ ಸಾಮ್ರಾಜ್ಯದ ಬಂಕಾಪುರ ಅನ್ನೋ ಪ್ರಾಂತ್ಯದಲ್ಲಿ ಬಾಡ ಎನ್ನುವ ಒಂದು ಗ್ರಾಮ ಇದೆ. ಅದು ನಮ್ಮ ಈಗಿನ ಮುಖ್ಯಮಂತ್ರಿ ಇದ್ದಾರಲ್ಲ, ಮುಖ್ಯಮಂತ್ರಿ ಅವರ ಊರಿನ ಒಂದು ಗ್ರಾಮ. ಓಕೆ, ಹಾವೇರಿನ ಒಂದು ಕ್ಷೇತ್ರ. ಓಕೆ, ಅಲ್ಲಿ ಬಾಡ ಎನ್ನುವ ಇದರಲ್ಲಿ ಅವರು ಏನೋ ತಂದೆ ಕೆಲಸ ಇವರಿಗೆ ಸಿಗ್ತದೆ ದಂಡನಾಯಕರಾಗಿ. ಓಕೆ, ಅವರು ಕೂಡ ಈ ಯುದ್ಧ ಕಲೆನ ಕಲ್ತಿದ್ದಾರೆ. ಬಟ್ ಯಾವುದೋ ಒಂದು ಅಲ್ಲಿ ಪಕ್ಕದ ಒಂದು ರಾಜ್ಯದವರೇ ಅಟ್ಯಾಕ್ ಮಾಡಿದಾಗ ಸಡನ್ ಆಗಿ ಇವರು ಯುದ್ಧ ಮಾಡ್ತಾರೆ, ಹೋರಾಡ್ತಾರೆ. ಬಟ್ ಸೋಲು ಉಂಟಾಗ್ತದೆ, ರಕ್ತಸಿಕ್ತವಾಗಿ ಬೀಳ್ತಾರೆ, ತುಂಬ ಇದಾಗ್ತದೆ. ಮತ್ತು ಅವರು ಸೋತಿದ್ರಂತ ಅವರು ವಿಜಯನಗರ ಸಾಮ್ರಾಜ್ಯದಿಂದ ಅವರಿಗೆ ತುಂಬ ಬೈತಾರೆ, ನೆಗೆಟಿವ್ ಕ್ರಿಟಿಸಿಸಮ್ ಕೂಡ ಬರ್ತಾರೆ. ಆವಾಗ ಅವರು ಧೃತಿಗೆಡುವುದಿಲ್ಲ. ಓಕೆ, ತುಂಬ ಬೇಜಾರಾಗ್ತದೆ. ಆವಾಗ ಏನು ಮಾಡ್ತಾರೆ, ತನ್ನಲ್ಲಿ ಇನ್ನೊಂದು ಕ್ಷೇತ್ರ ಇದೆ, ಅವರಲ್ಲಿ ಪ್ರತಿಭೆ ಇತ್ತು. ಏನು ಪ್ರತಿಭೆ, ಒಳ್ಳೆಯ ಶಿಕ್ಷಣವನ್ನು ಪಡೆದಿದ್ರಲ್ವ, ಒಳ್ಳೆಯ ಶಿಕ್ಷಣ ಅಂತ ಹೇಳಿದ್ರೆ ಮುಖ್ಯವಾಗಿ ಅವರಿಗೆ ಸಂಗೀತ ಮತ್ತು ಸಾಹಿತ್ಯದಲ್ಲಿ ಒಳ್ಳೆಯ ಒಂದು ಜ್ಞಾನ ಇತ್ತು, ಒಳ್ಳೆಯ ಪ್ರತಿಭೆ ಇತ್ತು. ಆ ಪ್ರತಿಭೆಯನ್ನು ಬೆಳೆಸ್ಕೊಂಡು ಮುಂದುವರೆದುಕೊಂಡು ಹೋದ್ರು. ನನಗೆ ಸೋಲಾಯ್ತಲ್ಲ ಅಂತೇಳಿ ಕುಸ್ತು ಬೀಳಲಿಲ್ಲ ಅಥವಾ ನಿರಾಶರಾಗಲಿಲ್ಲ. ನಿರಾಶೆ ಆಗಿರ್ಬೋದು ಪ್ರಾರಂಭದಲ್ಲಿ, ಆದರೆ ಮತ್ತೆ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ರು. ಜಾತಿ ವ್ಯವಸ್ಥೆ ತುಂಬ ಇತ್ತು, ಅದರ ವಿರುದ್ಧ ಹೋರಾಡುತ್ತಾ ಅವರ ಎಲ್ಲ ನಾವು ಸಾಹಿತ್ಯನ ಓದುವಾಗ ನಮ್ಗೆ ಗೊತ್ತಾಗ್ತದೆ. ಪ್ರತಿಯೊಂದು ಅವರ ಕವನ ಇರ್ಬೋದು, ಅವರ ಬರೆದಂಥ ಅವರು ನಮ್ಮ ಕನಕ ಇವರು ಹೇಳಿದರು, ಧನಂಜಯ ಕುಂಬ್ಳೆ ಅವರು 4-5 ಅವ್ರಿಗೆ ದೊಡ್ಡ ಮಹಾನ್ ಕೃತಿ ಏನಿದೆ, ಪ್ರತಿಯೊಂದು ಚಾಪ್ಟರ್ ಇರ್ಬೋದು ಅಥವಾ ಕವನ ಇರ್ಬೋದು, ನಾವು ತಿಳ್ಕೊಳ್ಳುವಂಥದ್ದು ತುಂಬ ಇದೆ. ನಮ್ಮ ಜೀವನಕ್ಕೆ ಒಳ್ಳೆಯ ಒಂದು ಸಂದೇಶ ನೀಡುವಂಥ ಅಥವಾ ಅದರಿಂದ ಕಲಿಯುವಂಥದ್ದು ತುಂಬ ಇದೆ. ಓಕೆ, ಅವರು ಏನು ಮಾಡ್ತಾರೆ, ತನ್ನಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಬೆಳೆಸ್ತಾರೆ. ಅಂದರೆ ಅಲ್ಲಿಂದ ಅವರ ಊರಿನಿಂದ ಹೊರಟು ಊರಿಗೆ ತಿರುಗಿ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿ, ಅಂದರೆ ಕವನ ಕಟ್ಟುವ ಮೂಲಕ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಜನಜಾಗೃತಿ ಮಾಡಿ ದಾಸರಾಗ್ತಾರೆ. ಅವರು ಶ್ರೀಕೃಷ್ಣನ ಭಕ್ತರು, ಹಾಗಾಗಿ ಅವರಿಗೆ ದಾಸರಾಗಿ ಕನಕದಾಸರಾಗ್ತಾರೆ. ಸೊ ಇಲ್ಲಿ ಅದರಿಂದಲೂ ಕೂಡ ನಾವು ತಿಳಿಯುವಂಥದ್ದು, ಯಾವುದೇ ಸಂದರ್ಭದಲ್ಲೂ ಧೃತಿಗೆಡಬಾರದು, ನಿಮ್ಮ ಜೀವನದಲ್ಲೂ ಅಷ್ಟೇ. ಓಕೆ, ಇದನ್ನು ಕೂಡ ನಾವು ಕನಕದಾಸರಿಂದ ತಿಳಿದುಕೊಳ್ಳುವಂಥ ಒಂದು ಅಂಶ. ಹಾಗಾಗಿ ನಮ್ಮ ಜೊತೆ ಇವತ್ತು ಬೇರೆ ಬೇರೆ ಸಾಧನೆ ಮಾಡಿದಂಥ ವ್ಯಕ್ತಿಗಳಿದ್ದಾರೆ. ಶ್ರೀ ವಿದ್ಯಾಧರ್ ಶೆಟ್ಟಿ ಇದ್ದಾರೆ, ಅವರು ಕೂಡ ಅಷ್ಟೇ. ಇತ್ತೀಚೆಗೆ ಅವರಿಗೆ ಪ್ರಶಸ್ತಿ ಸಿಕ್ತು, ರಾಜ್ಯೋತ್ಸವ ಪ್ರಶಸ್ತಿ. ಅವರು ಕೂಡ ನಮಗೆ ಇನ್ಸ್ಪಿರೇಷನ್ ಇದೆ. ಓಕೆ, ಅವರಿಗೆ ಕೂಡ ಅವರು ಕೂಡ ಪ್ರಶಸ್ತಿಗೆ ನಾವು ಪರಿಚಯಕ್ಕೆ ಪಡ್ಕೊಂಡಿರೋದಲ್ಲ, ಅವರು ಈ ಏನು ಜರ್ನಲಿಸಮ್ ಕ್ಷೇತ್ರ ಏನಿದೆ, ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅವರು ನೀಡಿದಂಥ ಕೊಡುಗೆಯನ್ನು ಪರಿಗಣಿಸಿ ನಮ್ಮ ಸರ್ಕಾರ ಅವರನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ಹಾಗೆ ನಮ್ಮ ಸಬಿತಾ ಮೇಡಮ್ ಇರ್ಬೋದು, ಅವರು ನಿಮ್ಗೆ ಅವರ ಹಿನ್ನೆಲೆ ನೋಡಿದ್ರು ಹಾಗೆ ತುಂಬ ಕಷ್ಟಪಟ್ಟು, ಅಂದರೆ ಊಟಕ್ಕೂ ಇಲ್ಲದಂತ ಅವ್ರ ಮನೆಗೆ ಕೂಡ ನಾನು ಹೋಗಿದ್ದೆ. ಈಗ ಒಳ್ಳೆಯ ಸ್ಥಾನದಲ್ಲಿದ್ದಾರೆ, ಒಳ್ಳೆಯ ವ್ಯವಸ್ಥೆ ಇದೆ. ಮಾತ್ರವಲ್ಲ, ಅವರ ಕುಟುಂಬದ ಸುತ್ತಮುತ್ತ ಯಾರಿದ್ದಾರೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಜುಕೇಷನ್ ಇರ್ಬೋದು, ಕಷ್ಟದಲ್ಲಿರೋರಿಗೆ ಮಾಡುವಂಥ ಹೆಲ್ಪ್. ಅವರು ಕೂಡ ತುಂಬ ಕಷ್ಟಪಟ್ಟು ಇವತ್ತು ಈ ಸ್ಥಾನವನ್ನು ಬಂದಿದ್ದಾರೆ. ಈಗ ಇತ್ತೀಚೆಗೆ ಅವರಿಗೆ PhD ಅವಾರ್ಡ್ ಕೂಡ ಆಗಿದೆ. ಅದು ಕೂಡ ಅವರ ಒಂದು ಸಾಧನೆ. ಓಕೆ, ಸೊ ಯಾರ್ಯಾರು ಸಾಧನೆ ಮಾಡಿದ್ದಾರೆ, ಇನ್ನೊಂದು ಮುಖ್ಯವಾದದ್ದು, ನೀವೆಲ್ಲ ಸರ್ಕಾರಿ ಶಾಲೆಯಲ್ಲಿದ್ದೀರಿ, ನನಗೆಲ್ಲ ಗೊತ್ತಿದೆ. ನೀವೆಲ್ಲ ತುಂಬ ಕೆಲವರು ಬಡ ಕುಟುಂಬ, ಮಧ್ಯಮ ವರ್ಗದಿಂದ ಕಷ್ಟಪಟ್ಟು ಬರ್ತಾ ಇದ್ದಾರೆ. ನಿಮ್ಮ ತಂದೆ ತಾಯಿಗಳು ನಮ್ಮ ಮಗಳು ಒಳ್ಳೆಯ ಒಂದು ಶಿಕ್ಷಣ ಪಡೆಯಬೇಕು, ಒಳ್ಳೆಯ ಸ್ಥಾನ ಲೆಕ್ಕದಲ್ಲಿ ಕನಸ್ಕೊಂಡಿದ್ದಾರೆ. ಆ ಕನಸನ್ನು ಸಾಕಾರಗೊಳಿಸೋದು ಕೂಡ ನಿಮ್ಮ ಒಂದು ಕರ್ತವ್ಯ ಅಲ್ವಾ? ಸೊ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ನಮ್ಮ ವೇದಿಕೆ ಮೇಲೂ ಇದ್ದಾರೆ, ವೇದಿಕೆ ಕೆಳಗಡೆಯೂ ಕೂಡ ಇದ್ದಾರೆ. ನಿಮ್ಮ ಶಿಕ್ಷಕರು ಕೂಡ ತುಂಬ ಜನ ಇದ್ದಾರೆ. ತುಂಬ ಸ್ಟ್ರಗಲ್ ಮಾಡಿ ಎಲ್ಲ ಏನು ಅಡೆರ ತೊಡರುಗಳನ್ನು ಸೋಲೆ ಗೆಲುವಿನ ಸೋಪಾನ ಅಂತಾರೆ, ಅದನ್ನೆಲ್ಲ ಮೀರಿ ಮೇಲೆ ಬಂದಿದ್ದಾರೆ. ನೀವು ಕೂಡ ಇನ್ನಷ್ಟು ಮೇಲೆ, ಇಲ್ಲಿಗೆ ಸಾಕಾಗೋದಿಲ್ಲ. ಓಕೆ, ನೀವು ನನಗೆ ಗೊತ್ತಿದೆ, ನೀವೆಲ್ಲರೂ ಕೂಡ ನಾಳೆ PUC ಹೋಗ್ತೀರಿ, ಡಿಗ್ರಿ ಮಾಡ್ತೀರಿ, ಕೆಲವರು ಮೆಡಿಕಲ್ ಹೋಗ್ಬೋದು, ಕೆಲವರು ಇಂಜಿನಿಯರಿಂಗ್ ಹೋಗ್ಬೋದು, ಕೆಲವರು ಲಾ ಮಾಡ್ಬೋದು, ಬೇರೆ ಬೇರೆ ಕ್ಷೇತ್ರ ಹೋಗ್ತೀರಿ. ಯಾವುದೇ ಕ್ಷೇತ್ರಕ್ಕೆ ಹೋಗಿ ನಿಮ್ಮ ಕ್ಷೇತ್ರದಲ್ಲೇ ಅಥವಾ ನಿಮ್ಮಲ್ಲಿ ಏನು ಪ್ರತಿಭೆ ಇದೆ ಅದನ್ನು ನೀವು ಹುಡುಕಿ. ಓಕೆ, ಸಮಾಜಕ್ಕೆ ಏನಾದರೂ ಕೊಡುಗೆ ನೀವು, ಆ ಮೂಲಕ ನಿಮ್ಮ ಹೆಸರು ಅಜರಾಮರಾಗಬೇಕು. ನಾನು ಈಗಾಗಲೇ ಹೇಳಿದ್ನಲ್ಲ, ಈಗ ನಾವು ಕನಕದಾಸರು ನಮ್ಮೊಂದಿಗೆ ಇಲ್ಲ, ಆದರೆ ಎಲ್ಲಿಯೂ ಕೂಡ ದಿವಂಗತ ಕನಕದಾಸರು ಅಂತ ಹೇಳಲ್ಲ. ಯಾಕಂದರೆ ಅವರು ಇಲ್ಲದಿದ್ದರೂ ಕೂಡ ಜೀವಂತವಾಗಿ ನಮ್ಮ ಜೊತೆ ಇದ್ದಾರೆ, ಅಜರಾಮರವಾಗಿ. ಯಾಕೆ ಇದ್ದಾರೆ? ಅವರು ಸಮಾಜಕ್ಕೆ ನೀಡಿದಂಥ ಕೊಡುಗೆ. ಹಾಗೆ ನೀವು ಅಷ್ಟೇ, ಫಸ್ಟ್ ನೀವು ಬೆಳೆಸಬೇಕು, ನಿಮ್ಮ ಕುಟುಂಬವನ್ನು ಬೆಳಗಿಸಿ, ನಂತರ ಸಮಾಜಕ್ಕೆ ನಿಮ್ಮ ಕೊಡುಗೆಯನ್ನು ನೋಡಿ, ನಂತರ ನಿಮಗೆ ಏನು ಗುರುತಿಸಲಿಕ್ಕೆ, ಅದು ರಾಷ್ಟ್ರ ಮಟ್ಟ ಇರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ನಿಮಗೆ ಪ್ರಶಸ್ತಿ ಪುರಸ್ಕಾರಗಳು ಬಂದೇ ಬರ್ತವೆ. ಪ್ರಶಸ್ತಿ ಪುರಸ್ಕಾರಕ್ಕೋಸ್ಕರ ಕೆಲಸ ಮಾಡೋದಂಥದ್ದೆಲ್ಲ ಕನಕದಾಸರು ಈಗಾಗಲೇ ನಮ್ಮ ಧನಂಜಯ ಅವರು ಹೇಳಿದರು, ನಾನು ಹೋದರೆ ಹೋದನು ಅಂದರೆ ಅದರ ಅರ್ಥ ನಮ್ಮಲ್ಲಿರುವ ಅಹಂ ಹೋದರೆ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ.
ಏನಾದರೂ ನಾವು ಸಾಧನೆ ಮಾಡಬೇಕಂತಿದ್ರೆ ಮೊದಲು ನಮ್ಮಲ್ಲಿ ಹೋಗ್ಬೇಕು, ನಾನು ಮಾಡಿದೆ, ನಾನು ನೆಟ್ಟೆ, ಆ ನಾನು ಪದ ಹೋಗ್ಬೇಕು. ಅದು ಕನಕದಾಸರು ತುಂಬ ಮಾರ್ಮಿಕವಾಗಿ ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ಅವ್ರ ಗುರುಗಳಿಗೆ ಒಂದು ಅರ್ಥ ಆಗಲಿಲ್ಲ, ಆದರೆ ಅದರ ಅರ್ಥ ಆದಾಗ ಅವರಿಗೂ ಕೂಡ ಮೈ ರೋಮಾಂಚನ ಆಗ್ತದೆ. ಸೊ ಏನಂತ ಹೇಳಿದ್ರೆ ಯಾವುದೇ ಕೆಲಸ ಇರ್ಬೋದು, ಒಳ್ಳೆಯ ಕೆಲಸ ಸ್ವಾರ್ಥದಿಂದ ಮಾಡಬಾರ್ದು, ಅದು ನಾನು ಎಂಬ ಅಹಂಕಾರ ಇಟ್ಕೊಂಡು ಮಾಡಬಾರ್ದು. ಆವಾಗ ಎಲ್ಲ ಕೆಲಸ ಒಳ್ಳೆಯದಾಗ್ತದೆ. ಮತ್ತು ಏನೋ ಒಂದು ಸಮಾಜದ ಗೌರವ ಇರ್ಬೋದು, ಅದು ತಾನೇ ಬರ್ತದೆ. ಸೊ ಅದಕ್ಕೆ ನಮಗೆ ಉದಾಹರಣೆಗೆ ಅನೇಕ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇರುವಂಥದ್ದು ನಮ್ಮ ಕನಕದಾಸರು. ಅವರ ಜೀವನ ಮತ್ತು ಅವರು ಮಾಡಿದಂಥ ಸೇವೆ, ಸಾಹಿತ್ಯವನ್ನು ಕಲಿಯುವಂಥದ್ದು ತುಂಬ ಇದೆ. ಅದಕ್ಕೆ ನಮ್ಮ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಕನಕದಾಸ ಅಧ್ಯಯನಕ್ಕೆ. ಅಂದರೆ ನಾನು ಈ ಸಂದರ್ಭದಲ್ಲಿ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರನ್ನು ಅಭಿನಂದಿಸ್ತೇನೆ. ಯಾಕಂತೇಳಿದ್ರೆ ನಮ್ಮ 10 ಶಾಲೆಯಲ್ಲಿ ಈ ಕಾರ್ಯಕ್ರಮ ಅಭಿಯಾನವನ್ನು ಮಾಡ್ತಾ ಇರೋದಕ್ಕೆ ನಾನು ತಮಗೆ ಆಭಾರಿಯಾಗಿದ್ದೇನೆ. ಹಾಗೆ ಇವತ್ತು ಕಾರ್ಯಕ್ರಮದಲ್ಲಿ ಗೋವಿಂದರಾಜ್, ಡಾಕ್ಟರ್ ಗೋವಿಂದರಾಜ್ ಅವರು ಕೂಡ ಇದ್ದಾರೆ. ಇವತ್ತು ಏನು 10 ಗಿಡ ನಾವು ಕೊಟ್ಟಿದ್ದೇವೆ, ಅದನ್ನು ಕೊಡುಗೆ ನೀಡಿದ್ರೆ ನಮ್ಮ ಗೋವಿಂದರಾಜ್ ಅವರು. ದಯವಿಟ್ಟು ಅವರಿಗೆ ಚಪ್ಪಾಳೆ ನೀಡಬೇಕಾಗಿ ತುಂಬ ಬಿಸಿ ಕಷ್ಟಪಟ್ಟು, ಅಂದರೆ ಎಲ್ಲ ಸಮಯದ ಅಭಾವ ಇತ್ತು. ಎಲ್ಲಿಂದ ಹೋಗಿ ಗಿಡನ ತಂದುಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ ಗಿಡವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ನಿಮ್ಮ ಜವಾಬ್ದಾರಿ ಇದೆ. ಮತ್ತು ಇನ್ನೊಂದು ನಾನು ಇಲ್ಲಿ ಪ್ರಕಟಣೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಿಮ್ಮ ಮುಖ್ಯಮಂತ್ರಿ ಇಟ್ಟಿದ್ದಾರೆ ನಿಶಿತಾ, ಅವರು ನಿಜವಾದ ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾವು ಅಲ್ಲಿ ಆ ಕಡೆ ಹೋದಾಗ ನನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ರು, ಸರ್ ನಾವು ಲಾಸ್ಟ್ ಟೈಮ್ ಒಂದು ಸ್ಪೋಕನ್ ಇಂಗ್ಲೀಷು ಕಾರ್ಯಕ್ರಮ ಮಾಡಿದಾಗ ಅದು ಅರ್ಧಕ್ಕೆ ನಿಂತೋಯ್ತು. ಅದು ಕೋವಿಡ್-19 ಪೀರಿಯಡಲ್ಲಿ ಲಾಕ್ಡೌನ್ ಇರೋ ಟೈಮಲ್ಲಿ ನಾವು ಮಾಡಿದ್ವಿ. ಅನೇಕ ವಿದ್ಯಾರ್ಥಿಗಳು, ಈ ಶಾಲೆ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿದ್ರು. ಕಾರಣಾಂತರದಿಂದ ಅದು ನಿಂತೋಯ್ತು. ಮತ್ತೆ ಅದನ್ನು ಪುನಃ ಪ್ರಾರಂಭಿಸೋಣ ಅಂತ ನನ್ನಂತ ರಿಕ್ವೆಸ್ಟ್ ಮಾಡಿದ್ದಾರೆ. ದಯವಿಟ್ಟು ಅದನ್ನು ಮಾಡ್ತೇವೆ. ನಾವು ತ್ಯಾಗ ಮತ್ತು ಇಲ್ಲಿ ನಮ್ಮ ಎಕ್ಸ್ಪರ್ಟ್ಸ್ ಅಂತ ಡಿಸ್ಕಸ್ ಮಾಡಿ ಅದನ್ನು ಪುನಃ ಪ್ರಾರಂಭಿಸ್ತೇವೆ. ಅದು ಆನ್ಲೈನ್ ಅಥವಾ ಆಫ್ಲೈನ್ ಅಂತ ನೋಡಿಕೊಂಡು ಮಾಡ್ತೇವೆ. ಇನ್ನೊಂದು ಏನು ಹೇಳ್ತೇನೆ ಅಂತಂದರೆ ಅವಕಾಶ, ನಿಮಗೆ ಸಿಕ್ಕಿದ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇವತ್ತು ಪ್ರಬಂಧ ಸ್ಪರ್ಧೆ ಈಗ ಸರ್ಟಿಫಿಕೇಟ್ ಕೊಟ್ಟು ಉಳಿದ ಮಕ್ಕಳಿಗೆ ಒಂಥರ ವಿಷಯ, ನಾನು ಒಂದು ಭಾಗವಹಿಸಿ ನಮಗೊಂದು ಸರ್ಟಿಫಿಕೇಟ್ ಸಿಕ್ಕಿತ್ತಲ್ಲ ಅಲ್ವಾ, ಮತ್ತೆ ಎಣಿಸೋದಲ್ಲ. ಎಲ್ಲಿ ಅವಕಾಶ ಇದೆ ಅದನ್ನು ಬಳಸ್ಕೊಳ್ಬೇಕು. ಓಕೆ, ಆವಾಗ ಮಾತ್ರ ನೀವು ಮೇಲೆ ಬರಲಿಕ್ಕೆ ಸಾಧ್ಯ. ನೀವು ಹಿಂಜರಿಕೆ ಮಾಡಿದರೆ ನಿಮಗೆ ಮತ್ತೆ ಅವಕಾಶ ಸಿಗಲ್ಲ. ಅದು ಯಾವುದೇ ಒಳ್ಳೆಯ ಅವಕಾಶ ಇದ್ದಾಗ ಮಾತ್ರ ಓಕೆ ಅದನ್ನು ಬಳಸ್ಕೊಳ್ಬೇಕು. ಓಕೆ, ಸೊ ಈ ನಿಟ್ಟಿನಲ್ಲಿ ಪರ್ಟಿಕ್ಯುಲರ್ಲಿ ಈ ಶ್ರೀ ರಾಮಕೃಷ್ಣ ಶಾಲೆ, ನಮ್ಮ ಧನಂಜಯ ಕುಂಬ್ಳೆ ಅವರು ಈ ಶಾಲೆಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿರಲಿಕ್ಕೆ ಅದಕ್ಕೆ ಕಾರಣ ಇದೆ. ಇಲ್ಲಿಯ ವಿದ್ಯಾರ್ಥಿಗಳ ಶಿಸ್ತು. ಅದಕ್ಕೆ ನೋಡಿ ನಾವೆಲ್ಲ ನೋಡ್ತಿದ್ದೇವೆ, ಒಂದು 2 ಗಂಟೆಯಿಂದ ಸೈಲೆಂಟಾಗಿ ಕೂತಿದ್ದಾರೆ, ಎಲ್ಲರೂ ಅಲರ್ಟಾಗಿ ಕೇಳ್ತಾ ಇದ್ದಾರೆ. ಒಂದು ಚಪ್ಪಾಳೆ ಹೊಡೆದಿದ್ದರೂ ಕೂಡ ವೆರಿ ಸಿಸ್ಟಮೆಟಿಕ್. ಮತ್ತು ಇಲ್ಲಿ ಶಿಕ್ಷಕರು ತುಂಬ ಜನ, ಇಲ್ಲಿ ಶಿಕ್ಷಕರು ತುಂಬ ಜನರಿಗೆ ಅವಾರ್ಡ್ ಕೂಡ ಸಿಕ್ಕಿದೆ. ಎಲ್ಲರೂ ಕೂಡ ತಮ್ಮ ಡೆಡಿಕೇಟೆಡ್ ಸರ್ವಿಸ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೋಸ್ಕರ. ಓಕೆ, ಸೊ ಒಳ್ಳೆಯ ಒಂದು ವಾತಾವರಣ ನಿಮಗೆ ಇಲ್ಲಿ ಇದೆ. ಮತ್ತು ಇವತ್ತು ಏನೇನೋ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ, ನಾನು ಹೆಸರು ಹೇಳಿದ್ನಲ್ಲ, ಅವರೆಲ್ಲರೂ ಕೂಡ ಸರ್ಕಾರಿ ಶಾಲೆ ಅಥವಾ ಸರ್ಕಾರಿ ಅನುದಾನಿತ ಶಾಲೆಯಿಂದ ಮೇರೆ ಬಂದವರು. ಓಕೆ, ಯಾವುದೇ ಕಾರಣಕ್ಕೂ ಹಳ್ಳಿ ಶಾಲೆ ಸರ್ಕಾರಿ ಶಾಲೆಯನ್ನು ಭಾವನೆ ಇರಬೇಡಿ. ಸರ್ಕಾರಿ, ನಾನು ಕೂಡ ಧನಂಜಯ ಇದ್ದವರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಿಂದ ಬಂದವರು, ಕನ್ನಡ ಮೀಡಿಯಮಲ್ಲೇ ಓದಿ ಬಂದವರು. ನೀವೆಲ್ಲರೂ ಕೂಡ ಉನ್ನತ ಸ್ಥಾನಕ್ಕೆ ಏರ್ತೀರಿ. ಉನ್ನತ ಸ್ಥಾನಕ್ಕೆ ಏರ್ತಿ ನಿಮಗೂ ಕೂಡ ಹೆಸರು ಬರಲಿ, ನಿಮ್ಮ ಕುಟುಂಬಕ್ಕೆ ಹೆಸರು ಬರಲಿ, ಮತ್ತು ಈ ಶಾಲೆಗೆ ಹೆಸರು ತನ್ನಿ. ಆವಾಗ ಇದೇ ನಮ್ಮ ಜಯರಾಮ ಆಳ್ವರು, ಇದೇ ಮೇಡಮ್ ಅವರು, ತ್ಯಾಗಮ್ ಅವರು ನಿಮ್ಮನ್ನು ವೇದಿಕೆ ಮೇಲೆ ಕೂರಿಸಿ ಸನ್ಮಾನ ಮಾಡ್ತಾರೆ. ಸೊ ಅಂಥ ಒಂದು ಅದೃಷ್ಟವಂತೂ ನೀವು ಆಗಬೇಕಂತ ಹೇಳ್ತಾ, ನಿಮ್ಮೆಲ್ಲರ ಕನಸು ಸಾಕಾರಗೊಳ್ಳಲಿ. ಈ ಶಾಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡುತ್ತಿರುವುದಕ್ಕೆ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮ ಆಗಲಿ. ಈ ಒಂದು ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆ ಕರ್ತವ್ಯ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಈಗ ನಮ್ಮ ಸಂಚಾಲಕರಾದ ಕೋಡಾರಿ ಜಯರಾಮ್ ಆಳ್ವ ಅವರು ಈ ಸಭೆಯನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿ. ಇದೊಂದು ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅದರೊಟ್ಟಿಗೆ ಪ್ರಥಮವಾಗಿ ನಾನು ನಮ್ಮ ಈ ಅನುದಾನಿತ ಶಾಲೆಯನ್ನು ದತ್ತು ಸ್ವೀಕಾರದ, ಅಂದರೆ ಸರ್ಕಾರಿ ಶಾಲೆಗಳನ್ನೇ ದತ್ತು ಸ್ವೀಕಾರ ಮಾಡಬೇಕು ಅಂತ ಹೇಳುವಂಥ ಕಾನೂನು ಇದ್ದರೂ ಕೂಡ ಅದನ್ನು ಮೀರಿ ನಮ್ಮ ಈ ಶಾಲೆಯ ಅಭಿಮಾನದಿಂದ ನಮ್ಮನ್ನು ಆ ದತ್ತು ಸ್ವೀಕಾರದ ಒಳಗೆ ಒಳಪಡಿಸುವಂತೆ ಪ್ರಯತ್ನಿಸಿದಂತಹ ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಮತ್ತು ಅವರ ಇತರ ಅಧಿಕಾರಿ ವರ್ಗದವರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಪ್ರಥಮವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ 1994ರಿಂದ ವಿಶ್ವವಿದ್ಯಾನಿಲಯ ಮತ್ತು ರಾಮಕೃಷ್ಣ ಪ್ರೌಢಶಾಲೆಗೆ ಅವಿನಾಭಾವ ಸಂಬಂಧ ಬೆಳೆಯುತ್ತಾ ಬಂದಿದೆ. ಹಾಗೆ ಬೆಳೆಯುತ್ತಾ ಬಂದಂತಹ ಈ ಸಂಬಂಧ ಬಹುಶಃ ಬಹಳ ಗಟ್ಟಿಯಾಗಿ ಬೆಳೆದಂತಹ ಪ್ರತೀಕವೇ ನಾವು ಈ
ದತ್ತು ನಿಧಿಗೆ ಒಳಪಟ್ಟದ್ದು. ನಾನು ಹೆಚ್ಚಿನ ಸಮಯವನ್ನು ತಗೊಳ್ಳೋದಿಲ್ಲ, ಯಾಕಂತ ಹೇಳಿದ್ರೆ ಈಗಾಗಲೇ ಸಮಯ ತುಂಬ ಮೀರಿ ಹೋಗಿದೆ. ಆದರೆ ಒಂದೆರಡು ವಿಷಯವನ್ನು ಮಾತ್ರ ನಿಮ್ಮ ಮುಂದಿಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನಂಜಯ ಕುಂಬ್ಳೆಯವರು ಹೇಳಿದರು, ಪ್ರಶಾಂತ್ ನಾಯ್ಕರು ಹೇಳಿದರು, ಕಿಶೋರ್ ಕುಮಾರ್ ಸಿಕೆ ಅವರು ಹೇಳಿದರು ಕನಕದಾಸರ ಬಗ್ಗೆ. ಅವರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗುವುದಿಲ್ಲ. ಒಂದೇ ಒಂದು ಮಾತು ಧನಂಜಯ ಕುಂಬ್ಳೆಯವರು ಹೇಳಿದರು, ನಾನು ಹೋದರೆ ಹೋದೇನು ಅಂತೇಳಿ ಕನಕದಾಸರು ಹೇಳಿದರು ಅಂತೇಳಿ. ಅದನ್ನೇ ಪ್ರಶಾಂತ್ ನಾಯ್ಕರು ಹೇಳಿದರು. ಆವಾಗ ಆ ಮಾತು ಅವರ ಗುರುಗಳಿಗೂ ಅರ್ಥ ಆಗಲಿಲ್ಲ ಅಂತೇಳಿ ಅದನ್ನು ವಿವರಿಸಿ ಈಗ ಹೇಳಿದ್ದಾರೆ. ವಿದ್ಯಾರ್ಥಿಗಳಾದ ನಿಮಗೆ ನಾನು ಹೋದರೆ ಸ್ವರ್ಗಕ್ಕೆ ಹೋದೇನು, ನಾನು ಹೋದರೆ ಯಾರು ನಾನು ಅಂತ ಹೇಳುವಂಥ ವಿಷಯವನ್ನ ಪ್ರಶಾಂತ್ ನಾಯ್ಕರು ನಿಮಗೆ ಮನದಟ್ಟು ಮಾಡಿದ್ದಾರೆ. ಅದನ್ನ ನೀವು ನಿಮ್ಮ ಜೀವನದಲ್ಲಿ ಕನಕದಾಸರ ಯಾವುದಾದ್ರೂ ಒಂದೆರಡು ಒಳ್ಳೆಯ ಸದ್ಗುಣಗಳನ್ನು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಆದರ್ಶ ವಿದ್ಯಾರ್ಥಿಗಳಾಗಿ ಬಾಳಿ ನೀವು ಕೂಡ ಇನ್ನು ಎಷ್ಟೋ ವರ್ಷ ಹೋದರೂ ಕೂಡ ನಿಮ್ಮನ್ನು ಗುರುತಿಸುವಂತಹ ಒಂದು ಕೆಲಸವನ್ನು ನಿಮ್ಮ ಬದುಕಿನಲ್ಲಿ ಸಮಾಜಕ್ಕೆ ಮಾಡಿ ಅಂತೇಳಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಒಂದೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇಲ್ಲಿ ನಾನು ಮೊದಲಾಗಿ ನನ್ನನ್ನು ಕರೆದು ಒಂದು ಪ್ರಶಸ್ತಿಗಾಗಿ ಅಭಿನಂದಿಸಿದರು. ನಾವೇನು ದೊಡ್ಡ ಸಾಧನೆ ಮಾಡಿದ್ದೇನೆ ಅಂತ ನಾನು ಹೇಳಿಕೊಳ್ಳುವುದಿಲ್ಲ, ಆದರೂ ಸಿಕ್ಕಿದಂತಹ ಪ್ರಶಸ್ತಿ ಅಭಿನಂದನೆಗೆ ಕಾರಣ ಆಯಿತು. ಅದು ನಮ್ಮವರು ಎನ್ನುವ ಕಾರಣಕ್ಕಾಗಿ ಈ ಶಾಲೆಗೆ ನಾನು ಹೊಸಕುರಲ ಆರಂಭವಾಗಿ ಈಗ 19 ವರ್ಷ ಆಯಿತು. 19 ವರ್ಷಗಳಿಂದ ಬರ್ತಾ ಇದ್ದೇನೆ, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ. ಕೆಲವು ಸಲ ಅತಿಥಿಯಾಗಿ ಬಂದಿದ್ದೇನೆ, ಕೆಲವು ಸಲ ಸಮಾಲೋಚನೆಗೆ ಬಂದಿದ್ದೇನೆ, ವಜ್ರ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೇನೆ. ಈ ನೆಲೆಯಲ್ಲಿ ಶಾಲೆಯ ಒಟ್ಟಿಗೆ ಒಂದು ಆತ್ಮೀಯ ಸಂಬಂಧ ಇದೆ. ಉದಾಹರಣೆಗೆ ತ್ಯಾಗಮ್ಮಶ್ರವರು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ, ಹೆಚ್ಚಿನವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಈ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮನ್ನು ಕರೀತಾರೆ ಎನ್ನುವಂತಹ ನೆಲೆಯಲ್ಲಿ ಇವತ್ತಿನ ಅಭಿನಂದನೆ ಅವರು ಮಾಡಿದಂತಹ ಸನ್ಮಾನಕ್ಕಾಗಿ ಅವರಿಗೆ ಎಲ್ಲರಿಗೂ ತುಂಬದ ನೀವೆಲ್ಲ ಗಮನಿಸ್ತೀರಿ ಅಂತ ಅಂದುಕೊಳ್ತೇನೆ. ಯಾಕೆಂದರೆ ಮಾತು ಕೇಳಿ ದೀರ್ಘ ಆಯಿತು, ನಿದ್ರೆ ಬರ್ತದೆ ಅನ್ನುವಂತಹ ಉದಾಸೀನ ಭಾವ ಇಲ್ಲದಿದ್ದರೆ ಒಂದು ಚುಟುಕಿನ ಮಾತು. ನನ್ನನ್ನು ಅಭಿನಂದಿಸುವಾಗ ನಾನೊಂದು ಅಲ್ಲಿ ಗಮನಿಸಿದೆ. ಅಲ್ಲಿ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿಕೆ ಅವರನ್ನು ಸನ್ಮಾನಿಸುವಾಗ ಅವರಿಗೆ ಒಂದು ಹೂವಿನ ಚಟ್ಟಿ ಕೊಟ್ಟರು, ಸಣ್ಣದು. ಅಲ್ಲಿ ಹೂವು ಅರಳಿತ್ತು, ನೋಡಿದ್ದೀರಾ ನೀವು? ನೋಡಿದ್ದೀರಾ? ಗುಲಾಬಿ ಹೂವು ಅರಳಿತ್ತು. ಆ ನಂತರ ನನ್ನನ್ನು ಅಭಿನಂದಿಸುವಾಗ ಅಲ್ಲಿ ಗುಲಾಬಿ ಹೂವು ಮೊಗ್ಗಾಗಿತ್ತು. ಗಮನಿಸಿದ್ದೀರಾ ಇದನ್ನು? ಇಲ್ಲ. ಯಾರು ಗಮನಿಸಿದ್ದೀರಿ? ಜೋರು ಹೇಳಿ, ಕೈ ಎತ್ತಿ ಅಥವಾ ಜೋರು ಹೇಳಿ ಗಮನಿಸಿದ್ದೇವೆ ಅಂತ ಹೇಳಿಕೊಂಡು. ಇದರ ಅರ್ಥ ಇಷ್ಟೇ, ಅರಳಿದ ಗುಲಾಬಿ ಹೂವು ಅಂದರೆ ತುಂಬಿದಂತಹ ಪ್ರೌಢತೆಯುಳ್ಳವರು ಸೇರಿಕೊಂಡು ಇಲ್ಲಿ ನನಗೆ ಇನ್ನೂ ನಾನು ಮೊಗ್ಗಾಗಿದ್ದೇನೆ ಎನ್ನುವಂತಹ ತಾತ್ಪರ್ಯದಲ್ಲಿ ನನ್ನನ್ನು ಅಭಿನಂದಿಸಿದರು. ಅಂದರೆ ನಾನು ಇನ್ನೂ ಮೊಗ್ಗಿನಿಂದ ಬಿರಿದು ಹೂವಾಗಬೇಕು, ಅರಳಬೇಕು ಎನ್ನುವಂತಹ ತಾತ್ಪರ್ಯ ಅದರಲ್ಲಿ ಇದೆ ಅಂತ ಭಾವಿಸಿಕೊಳ್ಳುತ್ತಾ ಅದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಿಮ್ಮ ಪದ್ಯದಲ್ಲಿ ಒಂದು ಅರ್ಥ ಬಂತು, ಅಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳು ಹರಿದು ಬರಲಿ, ಜಾತಿ ಭೇದ ಭಾವಗಳು ತೊರೆದು ಬರಲಿ ಅಂತ ಹೇಳಿಕೊಂಡು ಇಲ್ಲಿ ಒಂದು ಮಾತು ಧನಂಜಯ ಕುಂಬ್ಳೆ ಅವರು ಹೇಳಿದರು, ಅದನ್ನು ನಮ್ಮ ಪ್ರೊಫೆಸರ್ ಪ್ರಶಾಂತ್ ನಾಯ್ಕರವರು ಹೇಳಿದರು. ನಾನು ಎಂಬ ಭಾವ ಹೋದರೆ ಹೋದಿತ್ತು ಎನ್ನುವಂತಹದ್ದು. ನಾನು ಎಂಬ ಭಾವ ಹೇಗೆ ಹೋಗುತ್ತದೆ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಬೇಕಿದ್ರೆ ನಿಮ್ಮ ಪದ್ಯದ ಅರ್ಥವನ್ನು ನೋಡಿಕೊಳ್ಳಿ. ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಾಧನೆಗೆ ಹಾದಿಯಾಗಬೇಕು. ಧರ್ಮ ಅಂದರೆ ಏನು? ನಾವು ಬದುಕುವ ಧರ್ಮ, ಆ ಧರ್ಮದಲ್ಲಿ ಬದುಕಿದಂತಹ ನಾವು ಆ ಧರ್ಮ ಮಾರ್ಗದಲ್ಲಿ ಗಳಿಸಿದಂತಹ ಅರ್ಥ ಅಂದರೆ ಯಾವ ಸಂಪತ್ತಿದೆಯೋ ಅದು ಧರ್ಮ ಮಾರ್ಗದಲ್ಲಿ ಗಳಿಸಬೇಕಂತೆ. ಆ ನಂತರ ಆ ಧರ್ಮ ಮಾರ್ಗದಲ್ಲಿ ಗಳಿಸಿದಂತಹ ಅರ್ಥವನ್ನು ನಮ್ಮ ಕಾಮದಲ್ಲಿ ಉಪಯೋಗಿಸಬೇಕು. ಕಾಮ ಅಂದರೆ ಏನು? ನಾವು ಬದುಕಿನಲ್ಲಿ ಏನೆಲ್ಲವನ್ನು ಬಯಸ್ತೇವೆಯೋ ಅಪೇಕ್ಷೆ ಪಡ್ತೇವೆಯೋ ಅದು ಕಾಮೇಚ್ಛೆಯಾಗುತ್ತದೆ. ಅಂತಹ ಕಾಮವನ್ನು ಧರ್ಮದಿಂದ ಗಳಿಸಿದ ಅರ್ಥದಲ್ಲಿ ಕಾಮವನ್ನು ಕಂಡುಕೊಂಡು ಕೊನೆಗೆ ಮೋಕ್ಷದ ಹಾದಿಯನ್ನು ಹಿಡಿಯುವುದು. ಇದಕ್ಕೆ ಕನಕದಾಸರು ಉದಾಹರಣೆ. ಹತ್ತಿರದಲ್ಲಿ ನಮ್ಮ ಹಾಜಪ್ಪರಿದ್ದಾರೆ ನೋಡಿ, ಎಷ್ಟೊಂದು ವಿನೀತ ಭಾವದವರು. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಆ ಪ್ರಶಸ್ತಿ ಬಂದರೂ ಕೂಡ ಅವರು ಈಗಲೂ ಎಲ್ಲರಿಗೆ ಹೋದವರಿಗೆ ಅವರು ಕೈ ಮುಗಿಯುವುದು. ಅವರು ನಿಜವಾಗಿ ಎತ್ತರದ ವ್ಯಕ್ತಿ ಈಗ, ಆದರೂ ಅವರಲ್ಲಿ ಅಷ್ಟೊಂದು ವಿನೀತ ಭಾವನೆ ಇದೆ. ಅವರು ಕೂಡ ಈಗ ಪದವಿಯ ಮತ್ತು
ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆಲ್ಲ ಪಠ್ಯ ಆಗಿದ್ದಾರೆ, ಮುಂದಕ್ಕೆ ನಿಮಗೂ ಪಠ್ಯ ಆಗಿ ಬರಬಹುದು ಅಂದರೆ ಅವರು ಕೂಡ ಅದೇ ರೀತಿಯಾಗಿ ಕನಕದಾಸನ ಹಾಗೆ ಅಜರಾಮರ ಹಾಗೆ ಇರ್ತಾರೆ. ಅಂತಹ ವ್ಯಕ್ತಿ ಹರೇಕಳದಲ್ಲಿ ಇದ್ದಾರೆ ಅಂತ ಹೇಳಿಕೊಳ್ಳುವುದು ನಮಗೆಲ್ಲರಿಗೂ ಹೆಮ್ಮೆ. ಹರೇಕಳ ಹಾಜಬ್ಬ ಅಂತ ಹೇಳಿಕೊಂಡು ಅವರೊಬ್ಬ ದಂತಕಥೆಯಾಗಿ ಈಗ ಇದ್ದಾರೆ, ನಮ್ಮ ನಡುವೆ ಜೀವಿಸುವ ದಂತಕಥೆ ಅವರು. ಇನ್ನು ಕನಕದಾಸರ ಬಗ್ಗೆ ಹೇಳುವುದಿದ್ರೆ, ನೀವೆಲ್ಲರೂ ಉಡುಪಿಯನ್ನು ನೋಡಿರಬಹುದು, ನೋಡಿದ್ದೀರಲ್ಲ ಉಡುಪಿಯನ್ನು? ನಮ್ಮ ಉಡುಪಿಗೂ ಕನಕದಾಸರು ಒಮ್ಮೆ ಬಂದಿದ್ರಂತೆ, ಗೊತ್ತಾ ಈ ಕಥೆ ನಿಮಗೆ? ಉಡುಪಿಗೆ ಬಂದಾಗ ಆ ಕಾಲಘಟ್ಟದಲ್ಲಿ ಅವರಿಗೆ ಅಲ್ಲಿ ಪ್ರವೇಶ ದೊರೆಯಲಿಲ್ಲ ಎನ್ನುವ ಕಾರಣಕ್ಕಾಗಿ ಅವರು ನಿರಾಶರಾಗಲಿಲ್ಲ. ನಾವೆಲ್ಲ ಬದುಕನ್ನು ನಕಾರಾತ್ಮಕವಾಗಿ ಆಲೋಚನೆ ಮಾಡಬಾರ್ದು. ನಮಗೆ ಹೋಗಲಿಕ್ಕೆ ಬಿಡಲಿಲ್ಲ, ನಮಗೆ ಅಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ, ಇದೆಲ್ಲ ನಕಾರಾತ್ಮಕ. ಅವರಿಗೆ ಅಲ್ಲಿ ಪ್ರವೇಶ ಅವಕಾಶ ನಿರಾಕರಣೆ ಮಾಡಿದ್ರು, ನನಗೆ ಒಳಗೆ ಬಿಡಲಿಲ್ಲ ಅಂತ ಹೇಳಿ ಅವರು ನಿರಾಶರಾಗಿ ಹಿಂದೆ ಹೋಗಲಿಲ್ಲ. ಸಕಾರಾತ್ಮಕ ಭಾವನೆ ಆ ಕಾಲದಲ್ಲೂ ಅವರಲ್ಲಿತ್ತು. ಅದನ್ನು ಅವರು ಸಮಾಜಕ್ಕೆ ಕೊಟ್ಟರು ತನ್ನ ದಾಸರ ಪದ್ಯಗಳ ಮೂಲಕವಾಗಿ. ಅಲ್ಲಿ ಅವರು ಕೃಷ್ಣನನ್ನು ಕುರಿತು ಹಾಡು ಹೇಳ್ತಾರೆ, ಗೊತ್ತಾ ಹಾಡು? ಏನು ಹಾಡು? ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಗೊತ್ತಿದೆ ಈ ಹಾಡು? ಆ ಹಾಡಿನ ಮೂಲಕವಾಗಿ, ಹೆಚ್ಚು ವಿಶ್ಲೇಷಣೆ ಮಾಡೋದಿಲ್ಲ, ಸಮಯ ಇಲ್ಲ, ಹಾಡಿನ ಮೂಲಕವಾಗಿ ಅವರು ಒಲಿಸಿಕೊಳ್ತಾರೆ. ಆ ಒಲಿಸಿಕೊಳ್ಳುವ ಮೂಲಕವಾಗಿ ಉಡುಪಿಯ ಕೃಷ್ಣನೇ ತಿರುಗಿ ನಿಂತು ಅವರಿಗೆ ದರ್ಶನವನ್ನು ಕೊಟ್ಟ ಇರುವಂತಹ ಕತೆ ಅದು ಇವತ್ತಿಗೂ ಜೀವಂತವಾಗಿದೆ. ಅಲ್ಲಿ ಕನಕನ ಕಿಂಡಿ ಇದೆ. ಇದು ಕನಕದಾಸರ ಬದುಕಿನ ಸಾಧನೆ ಅಂತ ಹೇಳಿಕೊಳ್ಳುತ್ತಾ ನಾವೆಲ್ಲರೂ ಇಂತಹ ಉದಾತ್ತ ಭಾವನೆಗಳನ್ನು ಬೆಳೆಸಿಕೊಂಡು ಬದುಕನ್ನು ಸಕಾರಾತ್ಮಕವಾಗಿ ಬೆಳೆಸಿಕೊಂಡು ನಮ್ಮ ಸಾಧನೆಯತ್ತ ಮುನ್ನಡೆಯಬೇಕಂತ ಹೇಳಿಕೊಳ್ತಾ, ಇನ್ನು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಇಲ್ಲಿ ರಚನೆ ಆಯಿತು. ಅವರಿಗೊಂದು ಮಾತು, ನೀವು ಮಂತ್ರಿಮಂಡಲ ಅಂತ ಹೇಳುವಾಗ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ, ಕನಿಷ್ಠ ವಾರಕ್ಕೊಂದು ಕಾರ್ಯಕ್ರಮವಾದರೂ ಆಗಲಿ, ಅದಕ್ಕೆ ಖರ್ಚು ಅಂತ ಇರ್ತದೆ, ಬಜೆಟ್ ಅಂತ ಇರ್ತದೆ, ಅಂದರೆ ಖರ್ಚಿನ ಆಯವ್ಯಯ ಬೇಕಾಗಿರ್ತದೆ. ಅದನ್ನು ನಿಮ್ಮ ಆಡಳಿತ ಮಂಡಳಿ ಮತ್ತು ನಿಮ್ಮ ಅಧ್ಯಾಪಕರ ವೃಂದದವರ ಮುಂದಿಟ್ಟು ವಾರಕ್ಕೊಂದು ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕವಾಗಿ ನಿಮ್ಮ ಮಂತ್ರಿಮಂಡಲ ಯಾವ ಸರ್ಕಾರ, ವಿದ್ಯಾರ್ಥಿ ಸರ್ಕಾರ ಇದೆ, ಅದು ಆದರ್ಶವಾಗಿ ಪಡೆಯಲಿ. ಅದರ ಜೊತೆಗೆ ಇವತ್ತು ಕನಕದಾಸರ ಜೀವನ ಚರಿತ್ರೆಯನ್ನು ಹೇಳಿ ನಿಮ್ಮಲ್ಲಿ ರಸಪ್ರಶ್ನೆಯನ್ನು ಕೇಳ್ತಾರೆ. ಗಮನವಿಟ್ಟು ಆ ಕಥೆಯನ್ನು ಕೇಳಿ ಆ ರಸಪ್ರಶ್ನೆಯಲ್ಲಿ ಆದಷ್ಟು ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನ ಮಾಡಿ ಅಂತ ಹೇಳಿಕೊಳ್ಳುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ವಂದಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಒಂದು ಕಥೆಯ ಮುಖೇನ ಬಹಳ ಅರ್ಥಗರ್ಭಿತವಾಗಿ ಶುಭಾಶಯಗಳನ್ನು ಕೂಡ ನುಡಿದಿದ್ದೀರಿ. ವಿದ್ಯಾಧರ್ ಶೆಟ್ಟಿ ಅವರೇ, ತಮಗೂ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ, ವಿಶೇಷವಾಗಿ ಮಂಗಳೂರು ವಿಶ್ವವಿದ್ಯಾಲಯ ಪರವಾಗಿ ತುಂಬ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮಕ್ಕಳೇ, ತಮಗೆಲ್ಲ ಗೊತ್ತಿರ್ಬೋದು ಸಬಿತಾ ಅವರು, ಅದರ ಬಗ್ಗೆ ನಮ್ಮ ಧನಂಜಯ ಅವರು ಹೇಳಿದರು. ನಮ್ಮ ಸಂಸ್ಥೆಯ ಸರ್ಕಾರಿ ಶಾಲೆ ದತ್ತತೆಗೊಳ್ಳುವ ಇದರಲ್ಲಿ ಪ್ರಕ್ರಿಯೆಯಲ್ಲಿ ಅವರು ನೋಡಲ್ ಅಧಿಕಾರಿ. ನನಗೆ ಖುಷಿ ಆಗ್ತದೆ ಏನಪ್ಪಾ ಅಂತಂದ್ರೆ, ಅವರು ಇನ್ನು ಡಾಕ್ಟರೇಟ್ ಪಡೀಲಿಕ್ಕೆ ಮಾತ್ರ ಸಬ್ಮಿಷನ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಹಾಗಾಗಿ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಅವರಿಗೆ ಒಂದು ಸಣ್ಣ ಶಾಲೆ ಹಾಕೋಣ ಅಂತ. ಮುಂದೆ ಅವರು ಸಬ್ಮಿಷನ್ ಆಗಿದೆ, ಇನ್ನು ಡಾಕ್ಟರೇಟ್ ಪದವಿ ಪಡೆದ ಮೇಲೆ ಅವರೊಂದು ಸನ್ಮಾನ ಕೂಡ ಮಾಡಬಹುದು ನಮ್ಮ ಸಂಸ್ಥೆಯ ವತಿಯಿಂದ. ನಮ್ಮ ಸಂಚಾಲಕರು ಅವರಿಗೆ ಸಣ್ಣ ಶಾಲೆನ ಹಾಕಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಸಣ್ಣ ಒಂದು ಶಾಲೆ ಓದಿಸಿ ಅವ್ರನ್ನ ಗೌರವಿಸುವಂಥದ್ದು ವಿಡಿಯೋ ತಂದು ತೋರಿಸಿದ್ರು. ಅವರು ಬೆಳೆದು ಬಂದ ರೀತಿಯ ಬಗ್ಗೆ ಎಲ್ಲ ವಿದ್ಯಾಸಂಸ್ಥೆಯಲ್ಲಿ ಎಲ್ಲರಿಗೂ ಟಿವಿಯಲ್ಲಿ ಹಾಕಿ ತೋರಿಸಿದ್ರು. ಮಕ್ಕಳಿಗೆ ತುಂಬಾ ಖುಷಿ ಆಯಿತು. ಮೊದಲಿನ ಮಕ್ಕಳು ಇದ್ರು ಅವಾಗ, 10th ಮಕ್ಕಳು. ಏನಾಗಲಿ, ಅವರ ಸಾಧನೆ ನಮಗೆಲ್ಲರಿಗೂ ಪ್ರೇರಕ ಶಕ್ತಿಯಾಗಿ ಮೂಡಿ ಬಂದಿದೆ. ಧನ್ಯವಾದಗಳು ಮೇಡಮ್. ಈಗ ನಮ್ಮೊಂದಿಗೆ ಸಹಕರಿಸಲಿಕ್ಕೆ ಇರುವಂತಹ ಆನಂದ್ ಅವರು, ಆನಂದ್ ಕಿದೂರು ಮತ್ತೆ ಸರಿತಾ ಅವರು, ಇವರೆಲ್ಲ ಬೆಳಗ್ಗಿಂದ ನೋಡ್ಬೇಕು ಅವ್ರು ಎಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಬ್ಯಾನರ್ ಕಟ್ಟೋದ್ರಿಂದ ಹಿಡಿದು ಅಷ್ಟು ಚೆನ್ನಾಗಿ ನಾನು ಒಂದು ದೊಡ್ಡ ಸಂಶೋಧನೆ ಮಾಡುವಂತ ವ್ಯಕ್ತಿ ಅಂತ ಅಂದ್ಕೊಳ್ಳದೆ ಸರ್ವಸಾಮಾನ್ಯವಾಗಿ ನಮ್ಮೊಂದಿಗೆ ಸಹಕಾರ ಮಾಡ್ತಿದ್ರೆ. ತುಂಬಾ ನಮ್ಮ ಧನಂಜಯ ಕುಂಬಳೆ ಅವರೊಟ್ಟಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡುವಂತ ಸಹಕಾರಧಾರಿಗಳು. ಹಾಗಾಗಿ ಆನಂದ್ ಅವರು ದಯವಿಟ್ಟು ಬರಬೇಕು, ಅವರಿಗೆ ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ನಮ್ಮ ವಿದ್ಯಾಧರ್ ಶೆಟ್ಟಿ ಅವರಿಗೆ ವಿನಂತಿ ಮಾಡ್ತೇನೆ. ಅವರಿಗೂ ಅವರು ರಸಪ್ರಶ್ನೆ ನಡೆಸಿಕೊಳ್ಳಿಕ್ಕಿದ್ದಾರೆ. ಮತ್ತೆ ಸರಿತಾ ಅವರು ದಯವಿಟ್ಟು ಕಚೇರಿ ಸಹಾಯಕರು ಅವರಲ್ಲ, ಕಿರಣ್ ಅವರು ಮತ್ತು ಸರಿತಾ ಅವರು ಕಚೇರಿ ಸಹಾಯಕರವರು, ಅವರಿಗೂ ಈ ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ವಿದ್ಯಾಧರ್ ಶೆಟ್ಟಿ ಅವರಿಗೆ ವಿನಂತಿ ಮಾಡ್ತೇನೆ. ಮತ್ತೆ ನಮ್ಮ ಸಂಚಾಲಕರು ಒಂದು ನವ್ಯಶ್ರೀ ಮತ್ತು ಚಂದನ್ ಅವರು ಬನ್ನಿ, ಸಂಶೋಧನಾ ವಿದ್ಯಾರ್ಥಿನಿಯರವರು, SCB ಕನ್ನಡ ಅಧ್ಯಯನ ಸಂಸ್ಥೆಯ ಸಂಶೋಧನಾ ವಿದ್ಯಾರ್ಥಿನಿಯರಿಗೆ ಅವರೊಂದು ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ.
ಮತ್ತೆ ಇವರೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಮಗೆಲ್ಲ ಮೂಡಿ ಬರಬೇಕಂದ್ರೆ ಛಾಯಾಚಿತ್ರಗಾರರು ಕೂಡ ಬಹಳ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರ್ತದೆ. ವಿಶೇಷವಾಗಿ ಹರಿಪ್ರಸಾದ್ ಅವರಿಗೆ ನಮ್ಮ ಮುಖ್ಯೋಪಾಧ್ಯಾಯ ಕುಶಲತಾ ಟೀಚರ್ ಅವರು ಅವರಿಗೆ ಗುಲಾಬಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಅದರೊಂದಿಗೆ ಹೊಸಗುರುನ ಶಿವ ಇದ್ದಾರೆ, ಬಹಳ ಆತ್ಮೀಯರು, ಬಹಳ ಹಲವಾರು ಕಾರ್ಯಕ್ರಮಗಳಿಗೆ ಇವರು ಬಂದದ್ದು. ಮತ್ತೆ ನಮ್ಮ ಆಸಿಫ್ ಅವರು ಕೂಡ ಬಂದಿದ್ದಾರೆ, ಅವರಿಗೆ ಕೂಡ ಅವರನ್ನು ಇರುವಿಕೆ ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅವರಿಗೆ ಹಾಗೆ ಫೋಟೋ ಒಂದು ಫೋಟೋ. ಮತ್ತೆ ನಾವು ವಾಹನ ಚಾಲಕರನ್ನು ಕೂಡ ಗುರುತಿಸಬೇಕಾಗ್ತದೆ. ಈ ಕಾರ್ಯಕ್ರಮವನ್ನ ಸಮಯಕ್ಕೆ ಪ್ರಜ್ಞೆಯೊಂದಿಗೆ ಅವ್ರನ್ನೆಲ್ಲ ಕರೆತರಬೇಕು ಅಂತಂದ್ರೆ ಯಶವಂತ್ ಅವರು, ಅವರಿಗೆ ನಮ್ಮ ಡಾಕ್ಟರ್ ಪ್ರಶಾಂತ್ ನಾಯ್ಕ ಅವರು ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಯಶವಂತ್ ಅವರು ಕೂಡ ಬರಬೇಕು ಅಂತ ವಿನಂತಿ. ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಮುಖ್ಯೋಪಾಧ್ಯಾಯರು ಸಭಾಧ್ಯಕ್ಷತೆ ವಹಿಸಿಕೊಂಡವರು. ಇಲ್ಲಿ ಕನಕ ಜಯಂತಿಯ ಪೂರ್ವದಲ್ಲಿ ಕನಕಾಭಿಯಾನದ ಶೀರ್ಷಿಕೆಯಲ್ಲಿ ಕನಕದಾಸರ ಜೀವನ ಮತ್ತು ಸಾಹಿತ್ಯದ ಬಗ್ಗೆ ನಡೆಸುವಂತಹ ಒಂದು ಉಪನ್ಯಾಸ ಕಾರ್ಯಕ್ರಮ ಮಧ್ಯಾಹ್ನ ನಡೀತದೆ, ಜೊತೆಗೆ ರಸಪ್ರಶ್ನೆಯೂ ನಡೀತಾ ಇದೆ. ಇಂತಹ ಒಂದು ಮಹತ್ವಪೂರ್ಣವಾದ ಕಾರ್ಯಕ್ರಮ ಡಾಕ್ಟರ್ ಧನಂಜಯ್ ಸರ್ ಅವರು ನನಗೆ 1 ವಾರಕ್ಕಿಂತ ಮುಂಚೆಯೇ ಫೋನ್ ಮಾಡಿ ತಿಳಿಸಿದ್ರು. ಮೊದಲು ನಾನು ಹೇಳಿದ್ದೆ, ನಾನು ಕೇಳಿ ಹೇಳ್ತೇನೆ ಸರ್, ನಮಗೆ ಆಡಳಿತ ಮಂಡಳಿ ಒಂದು ಪರ್ಮಿಷನ್ ಸಿಗಬೇಕಿತ್ತು. ಹಾಗೆ ನಾನು ಸಂಚಾಲಕರ ಹತ್ರ ಕೇಳಿದ್ದೆ, ಹೀಗೆ ಸರ್ ನಮಗೆ ಪಾರ್ಲಿಮೆಂಟ್ ಉದ್ಘಾಟನೆ ಉಂಟು, ಅದರ ಜೊತೆಗೆ ಒಂದು ಕನಕ ಜಯಂತಿ ಒಂದು ಉಪನ್ಯಾಸ ಕಾರ್ಯಕ್ರಮ ಯೂನಿವರ್ಸಿಟಿಯಲ್ಲಿ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ಮಕ್ಕಳಿಗೆ ನಿಜವಾಗಿ ಅದರಿಂದ ಯಾವುದು ಸಮಯ ಹಾಳಾಗಬಾರ್ದು ಎಂಬ ಒಂದು ಉದ್ದೇಶದಿಂದ ನಾವು ಪಾರ್ಲಿಮೆಂಟಿನ ಉದ್ಘಾಟನಾ ಕಾರ್ಯಕ್ರಮ ಜೊತೆಗೆ ಕನಕ ಜಯಂತಿ ಒಂದು ಉಪನ್ಯಾಸ ಕಾರ್ಯಕ್ರಮ ಇರೋದು, ಅಂದರೆ 10 ಶಾಲೆ ದತ್ತು ಸ್ವೀಕಾರ ಮಾಡಿದಂಥ ಒಂದು, ಮತ್ತೆ ಜೊತೆಗೆ ಮಧ್ಯಾಹ್ನ ಪೋಷಕರ ಸಭೆ ಒಟ್ಟಿಗೆ ನಾವು ಇಟ್ಟಿದ್ದೇವೆ, ಅಂದರೆ ಮಕ್ಕಳಿಗೆ ಯಾವ ಸಮಯ ಹಾಳಾಗಬಾರದು ಉದ್ದೇಶದಿಂದ. ಹಾಗಾಗಿ ಇಂತಹ ಒಂದು ಮಹತ್ವಪೂರ್ಣವಾದ ಕಾರ್ಯಕ್ರಮ ಆಯೋಜಿಸಿದಂತಹ ಈ ವಿಶ್ವವಿದ್ಯಾನಿಲಯದ ಕುಲಸಚಿವರಿಗೆ ಹಾಗೂ ಮಾನ್ಯ ಕುಲಪತಿಗಳಿಗೆ ಮತ್ತು ಸಂಯೋಜಕರಿಗೆ ನಾನು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇಂತಹ ಒಂದು ಕಾರ್ಯಕ್ರಮವನ್ನು ಮಕ್ಕಳು ಇದರ ಸದುಪಯೋಗ ಪಡಿಬೇಕು. ಇದರಲ್ಲಿ ಅವರ ಮುಖ್ಯವಾಗಿ ಧನಂಜಯ್ ಸರ್ ಹೇಳಿದ್ದಾರೆ, ಜೊತೆಗೆ ಡಾಕ್ಟರ್ ಪ್ರಶಾಂತ್ ಸರ್ ಹೇಳಿದ್ದಾರೆ, ಹಾಗೂ ಇವರು ನಮ್ಮ ವಿದ್ಯಾಧರ್ ಶೆಟ್ಟಿ ಪುರಸ್ಕರನ್ನ ಅವರು ಹೇಳಿದ್ದಾರೆ. ಎಲ್ಲ ಕಥೆಗಳನ್ನ ಹೇಳಿದ್ದಾರೆ. ಈಗ ನಿಮಗೆ 90% ನಿಮಗೆ ಅವರ ಕಥೆಗಳು ಗೊತ್ತಾಯಿತು, ಹೌದಲ್ವಾ? ಇನ್ನು ಬರೋದು 10% ಮಾತ್ರ ಯಾವುದು ಉಪನ್ಯಾಸ ನೀಡುವಾಗ. ಹಾಗಾಗಿ ನಿಮಗೆ ರಸಪ್ರಶ್ನೆಗೆ ಏನೂ ತೊಂದರೆ ಆಗಲಿಕ್ಕಿಲ್ಲ. ಹಾಗಾಗಿ ಹೆಚ್ಚು ಆಸಕ್ತಿಯಿಂದ ಕೇಳಿ ಬಹುಮಾನವನ್ನು ಪಡೆದುಕೊಳ್ಳಿ, ನಿಮಗೆ ಬಹುಮಾನವನ್ನು ಪಡೆದುಕೊಳ್ಳಿ ಅಂತ ಹೇಳಿ ಹೇಳುತ್ತಾ ಅವಕಾಶಕ್ಕೆ ಹೊಂದಿಸ್ತಾ ನನ್ನ 1-2 ಮಾತುಗಳನ್ನು ಪರಿಗಣಿಸಿದೆ. ನೋಡಿಕೊಂಡು ಸಣ್ಣ ಮಟ್ಟಿಗೆ ಮುಗಿಸಿದ ನಮ್ಮ ಮುಖ್ಯ ಗುರುಗಳು ಶ್ರೀಮತಿ ಕುಶಲತಾ ಟೀಚರ್ ಅವರಿಗೆ ವಂದನೆಗಳು. ಈಗ ಧನ್ಯವಾದ ಕಾರ್ಯಕ್ರಮಕ್ಕಿಂತ ಮುಂಚೆ ಬಂದಂತ ಎಲ್ಲ ಅತಿಥಿಗಳಿಗೆ ಒಂದು ಸ್ಮರಣಿಕೆ ನೀಡಿ ಗೌರವಿಸುವಂತದ್ದು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ನಮ್ಮ ಧನಂಜಯ್ ಕುಂಬ್ಳೆ ಅವರು, ಡಾಕ್ಟರ್ ಧನಂಜಯ್ ಕುಂಬ್ಳೆ ಅವರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿ ಮಾಡಿ ಕಾಣಿಕೆ ನೀಡಿ ಗೌರವಿಸಬೇಕು. ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಹಾಗೆ ನಮ್ಮ ವಿದ್ಯಾಧರ್ ಶೆಟ್ಟಿ ಅವರಿಗೆ ಒಂದು ನೆನಪಿನ ಕಾಣಿಕೆ ನೀಡಿ ಪುಸ್ತಕದ ಹೊತ್ತೆಗೆ ಕೊಡ್ತಾ ಇದ್ದಾರೆ ಕನಕನ ಬಗ್ಗೆ. ತದನಂತರ ನಮ್ಮ ಸಂಚಾಲಕರಾದ ಜಯರಾಮ್ ಕೋಡಾರ್ ಅವರಿಗೆ ಕೂಡ ಒಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸುವಂತಹ ಕಾರ್ಯಕ್ರಮ. ಹಾಗೆ ನಮ್ಮ ಮುಖ್ಯ ಗುರುಗಳಿಗೆ ಒಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸುವಂತದ್ದು. ಈ ಒಂದು ನೋಡಲ್ ಅಧಿಕಾರಿಯಾಗಿರುವಂತಹ ಸಬಿತಾ ಅವರಿಗೆ ಕೂಡ ಒಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ ನಂಜೆ ಅವರು. ಮಂಗಳೂರು ವಿಶ್ವವಿದ್ಯಾನಿಲಯ ಕನಕದಾಸ ಸಂಶೋಧನಾ ಕೇಂದ್ರದ ಒಂದು ಗೌರವ ಸ್ವೀಕಾರವನ್ನು ತ್ಯಾಗಂ ಸರ್ ಕೂಡ ಸ್ವೀಕರಿಸಬೇಕಂತ ಕೇಳಿಕೊಳ್ಳುತ್ತೇನೆ. ಧನ್ಯವಾದವನ್ನ ಸಮರ್ಪಣೆ ಮಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಸಬಿತಾ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಸಮಯದ ಅಭಾವದ ಕಾರಣ ನಾನು ಸಂಕ್ಷಿಪ್ತವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಮತ್ತು ನಿಮ್ಮ ಶ್ರದ್ಧೆಯ ಒಂದು ಉಪಸ್ಥಿತಿಯನ್ನು ನಾನು ಮರೆಯುವುದಿಲ್ಲ, ಯಾಕಾಗಲಿ ಈಗಾಗಲೇ ನಾವು ತುಂಬ ತಡವಾಗಿರುವುದಿಲ್ಲ. ಇಂದು ನಾವು ಕನಕ ಜಯಂತಿ ಪ್ರಯುಕ್ತ ಕನಕ ತತ್ವ ಚಿಂತನೆ ಮಾಲಿಕೆಯಲ್ಲಿ ಕನಕಾಭಿಯಾನ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಿದ್ದು, ಈ ಸಮಾರಂಭವನ್ನು ಡಾಕ್ಟರ್ ಧನಂಜಯ ಕುಂಬಳೆಯವರು, ಸಂಯೋಜಕರು, ಕನಕದಾಸ ಸಂಶೋಧನಾ ಕೇಂದ್ರ ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿ ಇವರು ತುಂಬ ಅಚ್ಚುಕಟ್ಟಾಗಿ ಈ ಸಭೆಯನ್ನು ಆಯೋಜಿಸಿದ್ದು, ಈ ಸಭೆಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಮುಖ್ಯ ಉದ್ಘಾಟಕರಾಗಿ ಕುಲಸಚಿವರನ್ನು ಆಹ್ವಾನಿಸಿದ್ದು, ಈ ಸಭೆಗೆ ಅವರು ಉದ್ಘಾಟನೆಯನ್ನು ಮಾಡಿ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿ.ಕೆ ಇವರು
ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರ ಉಪಸ್ಥಿತಿಯನ್ನು, ಯಾಕೆಂತ ಹೇಳಿದರೆ ಅವರ ಉಪಸ್ಥಿತಿಯನ್ನು ನಾವು ಅಭಿನಂದಿಸಲೇಬೇಕು ಮತ್ತು ಹೊಂದಿಸಲೇಬೇಕು. ಕಾರಣ ನಾವು ಈಗಾಗಲೇ ಹೇಳಿದಾಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿದ್ಯಾರ್ಥಿಯನ್ನು ಪಳಗಿಸುವಂಥ ಮತ್ತು ಮಾರ್ಗದರ್ಶನ ನೀಡುವಂಥ ಒಬ್ಬ ಮಾರ್ಗದರ್ಶಕರು ಒಂದು ಸ್ಥಳೀಯ ಶಾಲೆಯಲ್ಲಿ ಬಂದು ತಮ್ಮ ಅನುಭವಗಳನ್ನು ಮತ್ತು ಕನಕದಾಸರ ಬಗ್ಗೆ ಒಂದು ತತ್ವಚಿಂತನೆಯ ಬಗ್ಗೆ ಒಂದು ಉಪನ್ಯಾಸವನ್ನು ನೀಡುವಂಥದ್ದು ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ತಾ ಈ ಸಭೆಗೆ ಆಹ್ವಾನಿಸಿ ನಾವು ಅವರನ್ನು ಉದ್ಘಾಟಿಸಿರುವುದು ನಮ್ಮ ಶಾಲೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೂ ಈ ಸಭೆಯ ಮುಖ್ಯ ಸಭಾ ಅಧ್ಯಕ್ಷರಾಗಿ ಇರುವಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಉಷಾಲತಾರವರು, ಶ್ರೀಮತಿ ಉಷಾಲತಾರವರು ಇದ್ದಾರೆ. ಈ ಸಭೆಯಲ್ಲಿ ಉದ್ದೇಶಿಸಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿರುವಂಥ ಉಷಾಲತಾವರಿಗೂ ಕೂಡ ನಾನು ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ನಮ್ಮ ಶಾಲಾ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಹಾಗೂ ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ವಿದ್ಯಾಧರ ಶೆಟ್ಟಿಯವರು ಹಾಗೂ ಸಂಚಾಲಕರಾದ ಜಯರಾಮ್ ಆಳ್ವರ್ ಅವರು ಕೂಡ ಈ ಸಭೆಯಲ್ಲಿ ಇದ್ದಾರೆ. ಇವರಿಗೂ ಕೂಡ ನಾನು ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ನಮ್ಮ ಶಾಲಾ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು.